ಫಸ್ಟ್ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ, ಸ್ವಲ್ಪ ಸ್ವಲ್ಪ ಮಾತಾಡೋಣ. ಮತ್ತೆ ಫ್ರೀ ಇಲ್ಲ, ಮತ್ತೆ ಹೋಗುದು ನಾನು. ಸಬ್ಸ್ಕ್ರೈಬ್ ಮಾಡದವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹತ್ರ ಸೂಪರ್ ಚಾಟ್ ತಗೊಳ್ಳಿ. ಹಾಯ್ ಬೊಡ್ಡಿ, ಆಮೇಲೆ ಪೊಲೀಸ ನಿನ್ನ. ಪ್ಲೀಸ್ ಐಡಲ್ಲಿ ಇರಬೇಡಿ ಆಯ್ತಾ, ಬಂದು ಮಾತಾಡಿ ಹೋಗಿ ಮಾರೆ. ಸ್ವಲ್ಪ ಬೇಜಾರಾಗ್ತದೆ ಐಡಿಯಲ್ಲಿ ನಿಂತ್ರೆ ನನ್ನ ಹತ್ರ. ಸ್ವಲ್ಪ ಮಾತಾಡಿ, ಚಂದದೊಂದು ಮಾತಾಡಿ ನೋಡೋಣ, ಮಾತು ಬರ್ತದಲ್ಲ ಮಾತಾಡಿ. ಐಡಿಯಲ್ಲೆಲ್ಲ ಯಾರು ಕೂಡ ನಿಲ್ಬಾರ್ದು ಆಯ್ತಾ, ರಶ್ ಮಾಡಬಾರ್ದು ಜನಸಾಗರಕ್ಕೆ. ಅಪ್ಪ ಟೀಚರ ಏನ ನಿನ್ನನ ಎನ್ನಾತ್ತು. ತುಂಬ ರಶ್ ಇರುವಾಗ ದಾರಿ ಬಿಡಿ ಆಯ್ತಾ, ಎಲ್ಲರೂ ಬರ್ತಾರೆ. ದಾರಿ ಬಿಡಬೇಕು ಎಲ್ಲರೂ ಬರುವಾಗ. ಹಾಗೆ ಸ್ವಲ್ಪ ದಾರಿ ಬಿಟ್ಟು ಬಾಕಿದ್ದವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿನ್ನ ಪಾತೆಲ್ಲ ಮಾರೆ ಒಂಚೂರು ಬಕ್ಕ ಮುಟ್ಟಲ್ಲ ಜನ ಬರೋ ಒಂದುಪ್ಪೆ ಒಂದು ಎಡ್ಡೆಡ್ಡೆ ಪಾತೆರ ಬಾಯಿಡ್ ಒಂಜಿ ಪಾತೆರ ಮುಖ್ಯ ನಮಕ್. ತಿನ್ಪಿನ ವನಸ ಎಂಗುಲಕೇನುಜ ನುಪ್ಪು ಕೊರ್ಲೆ ಕಜಿಪು ಕೊರ್ಲೆ ತಿಂಡ್ರೆ ಕೊರ್ಲೆ ಕೀನುಜ ರಡ್ಡು ಪುರ್ಲುದ ಪಾತೆರ ಅಕ್ಕ ಎಂಚೊಲ್ಲಾರು ಸೌಖ್ಯನ ಇದಾದೆ ಮಂತೊಂದುಲ್ಲಾರು. ಬ್ಯಾಡ್ ಕಮೆಂಟ್ ಬಿಡ್ತು ಬಾಕಿ ತಂಜೆ ಎಡ್ಡೆ ಪಾತೆರ ಪಾತೆರ್ಲೆ ಅಂಚೆನೇನ ಈ ಲೈವ್ ಗೊಂಜಿ ಲೈಕ್ ಕೊರ್ಲೆ ಹಂಚಾದಪ್ಪನಕ ದಾನೆ. ಅವು ಎದುರು ಬರ್ತಾನೆ ಅಂಚೆ ನೆನಪು ನಿಕ್ಲಿಗೆ ದಾಳ ತೊಂದರೆ ಕೊಡ್ತಿದ್ದೆ ನಾನು. ಏನೋ ತಿಳ್ಕೊಬೇಡ ಆತೀನಿ ನಾನು ಇಂಚೇನಿ. ನಾನು ಹಿರಿಯದ ಪಕ್ಕ ಲೈವ್ ಹೋಗುದಾಲ ಒಂಜಿ ಅಡೆತಡೆ ಬರ್ರ ಬಲ್ಲೆ ಬೇಕು. ಹಾಯ್ ಶೋಭಾ ಅಕ್ಕ, ಹಾಯ್ ಹಲೋ ಅನಿತಾ. ಶೋಭಾ ಕಪ್ಪುದ ಕಾವಲಿಂಡದ ಆಯ್ತು ಬನ್ನಲ್ಲ ಇಲ್ಯಾ ಆಯ್ತು ಓಲರಿಯೇ ಇಲ್ಲಡುಲ್ಲಾನು ಇನಿ ಇಲ್ಲಡುಲ್ಲ ಬಿಂದ ಸೇತು ಪೋತಲ ಪಾತಿರ್ಲಿ. ವನಿತಾ ಬಲ ಒಂಜಿ ಲೈಕ್ ಕೊರ್ಲೇವ ಬತ್ತಿನ ಕುಲ್ಪುರ. ಹಾಯ್ ಶೋಭಾ ವನಿತಾ ಮಾತಾಲ ನಮ್ಮ ಕಡಲಪ್ಪ ಜೋಗ್ಲೇರು ಬಾರಿ ಶೋಕ್ ತೋಜ್ವಾರು. ಶೋಕ್ ಆಯ್ನಿಯ ಯಾನು ಲೈವ್ ಮಾತಾಡ್ಸಿರು ಪೊರ್ಲು ತೋಜಿಗ ಜನಕಲ್ ಒಂದು ಸಪೋರ್ಟ್ ಬೋಡು ಬೊಕ್ಕ ಅನ್ನ. ಹಾಯ್ ಅಕ್ಕ ದಾನೆ ಕಜ್ಜಿಪು ದಾದೆ ಕಜ್ಜಿಪು ಕಜ್ಜಿಪು ಇಂಕ್ ಬಂಗುಡೆ ತಬಾ ಫ್ರೈ ಎಂಕ್ ಮುರು ಮೀನ್ ಒಬ್ಬಾ ಮುರು ಗ್ರೇವಿಯ ಎನ್ನ ಫೇವ್ರೇಟ್ ಅವ ಅಂಚಮನ್ ಪರಬಲ್ಲಿ ಪಿದೆಯುಲ್ಲ ದಾನೆ ಪಿದೈ ಓದಿನಿ ಉಲೇಪೋ ಬರ್ಸಾಗ ನೆನೆ ಹೊರ್ಚಿ ಮೆಂಚಿಂಗ್ ಎಸ್ ಬೊಕ ವಿಶೇಷ ಪುರ ಆಯ್ತುಂಡಾ ತೀರ್ಥಲ ಬಾಲ್ದಿಡು ಬಾಲ್ದಿಡು ಕರ್ಮ ఒక ವಿಶೇಷಪುರ ಓಲ್ಲರು ವನಿತಕ್ಕ ಆಲ್ಪಿದೆ ಇಲ್ಲ ಅಲ್ಲಿಗೆ ಜಾಲ್ಡ್ ಆಯ್ಕೋಟ್ಯಾನ್ ಬಡ್ಡಿ ಒಂತೆ ಮೇಕಪ್ ಮಲ್ತದ ಬರ್ತೀನಿ ಅಂಚೆನೆ ನಾನು ಅಂಚೆನೆ ಮೇಕಪ್ ಮಲ್ತೆ ಬರ್ಬೇಕು ದಾಲ ಪಾಡುಜಿ ಮಾಮ ಆಡ್ತದ ಫೇಸ್ ವಾಶ್ ಪಾಡ್ದು ಒಂಚೂರು ಚೂರು ಲಿಫ್ಟ್ ಲೈಟ್ ಪಾಡ್ದು ಬರ್ತೀನಿ ಅದೇ. ಶೋಭಾ ಬೊಕ ವನಿತಾ ಪ್ಲೀಸ್ ಸೈಡಲ್ಲಿ ನಿಲ್ಬೇಡಿ ಯಾರು ಕೂಡ, ಬಂದೊಂದು ಸಪೋರ್ಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಯಾರು ಕೂಡ ಎಲ್ಲರೂ. ಬೊಕ ವನಿತಾ ಪಿದೈ ಉಲ್ಲ ಶೋಭಾ ದಾಯಗ್ಯ ನಿನ್ನ ಪಿದೈ ಪಾಡ್ನಾ ಪಿದೈ ಪಾಡ್ನಾ ಅಣ್ಣ ಪ್ಲೀಸ್ ಸೈಡಲ್ಲಿ ನಿಲ್ಬೇಡಿ ಯಾರು, ಬಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಒಂದು ಲೈಕ್ ಕೊಡಿ. ಹಾಗೆ ಇಲ್ಲಿ ಶೋಭಾ ಮತ್ತು ಕಡಲಪ್ಪೆ ಜೋಕುಲು ಚಾನಲ್ ಇದೆ, ಅದಕ್ಕೆ ಕೂಡ ಸಪೋರ್ಟ್ ಆಗಿ ಒಬ್ಬೊಬ್ಬರು ಕನೆಕ್ಟ್ ಆಗಿ ಆಯ್ತಾ. ಪನ್ನೋಡು ಕೋಟ್ಯಾನ್ ಹಾಗೇನೆ ಬಂದೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ. ಬೇರೆ ಏನು ಕೇಳೋದಿಲ್ಲ ನಿಮ್ಮ ಹತ್ರ, ನಾನು ಊಟ ಕೊಡಿ ತಿಂಡಿ ಕೊಡಿ ಕೇಳೋದಿಲ್ಲ. ನಾನು ಕೇಳೋದೊಂದು ಲೈಕ್ ಮತ್ತು ನಿಮ್ಮದೊಂದು ನನಗೆ ತುಂಬ ಸಪೋರ್ಟ್ ಕೊಡಿ ಅಂತ. ಪನ್ನಡು ಕೋಟ್ಯಾನ್ ಹಾ ಶೋಭಾ ಕರ್ಮ ಹೆಲೋ ಪಲ್ನ ಬೊಕ ಅಲ್ನ ದಾದ ಪೊಲೀಸರಿನ್ನ ದಾದ ಪನ್ಪಿನಿ ವನಿತಾ ಓ ಗಾಡ್ ದಾದ ಪನ್ಪಿನಿ ಬಣ್ಣ ಪನ್ಪಿನಿ ಮಿಂಚಿಂಗ್ ಮಿಂಚಿಂಗ್ ಫುಲ್ ಮಿಂಚಿಂಗ್ ಮಿಂಚಿಂಗ್ ಲೈಟ್ ಇಡುಲ್ಲ. ಚಾನಲ್ಗೆ ಒಂದು ಲೈಕ್ ಕೊಟ್ಟೆ ಊಟ ಉಂಟು ಉಂಟು ಬಿರ್ವಾಸ್ ನಿಮಗೆ ಈಗ ಎಲ್ಲರಿಗೆ ಸಹ ಊಟ ಹೋಗುವಾಗ ಊಟ ಮಾಡಿ ಹೋಗಿ ಆಯ್ತಾ. ಹೋಗುವಾಗ ಎಲ್ಲರೂ ಊಟ ಮಾಡಿ ಹೋಗಿ, ಲೈನಲ್ಲಿ ಜಾಸ್ತಿ ಗಜಿಬಿಜಿ ಆಗಬಾರ್ದು. ನಂದೆಂತದ ಕುಣಿತ ಉಂಟು ಸ್ಟಕ್ ಆಗ್ತಾ ಉಂಟಾ
ಅಲ್ಲಿ ಕಿಟಕಿ ಉಂಟು, ಓಪನ್ ಇಲ್ಲ. ಕೋಟ್ಯಾನ್ ಉಸಾರುಲ್ಲಾರ ಕೋಟ್ಯಾನ್ ಬಂದು ವನಿತಕ್ಕೇನೊಂದಿಲ್ಲ ಅಲ್ಲ ಕೋಟ್ಯಾನ್ರೆ ಉಸಾರುಲ್ಲಾರಾ ದಾಲ ಪ್ರಾಬ್ಲಮ್ ಇಜ್ಜದೆ ಅಂಚ ದಾಲೆತ್ತಿನ ಹಾಸ್ಪಿಟಲ್ ಪೋಲೇವೆ ಕುಲ್ಲೊಡ್ಚಿ. ಪ್ಲೀಸ್ ಸೈಡಲ್ಲಿ ಇರೋರು ಲೈವ್ಗೆ ಬಂದು ಲೈಕ್ ಕೊಡಿ ಆಯ್ತಾ, ಪ್ಲೀಸ್ ಪ್ಲೀಸ್. ಕಳಕಳಿಯಿಂದ ಎಲ್ಲ ಬೇಡಿಕೊಳ್ಳುತ್ತಿದ್ರೆ ಹಾ ಯೂಸರ್ ಉಸಾರುಲ್ಲೆ ಈ ಎಂಚೋಲ್ಲರು ವನಿತಕ್ಕ ಸ್ಪೆಷಲ್ ಶೋಭಕ್ ದಾದ ಮುರು ಸ್ಪೆಷಲ್ ವನಿತಕ್ ದಾದ ವನಿತನ್ ಪಿದೈ ಬಾರ್ದಿರಿಗೆತ ಬಾರ್ಲು ಪರ್ತು ಜೋರ್ ನಮ್ಮಂಚೆನೆತ ಪಿದಂಡ ನಮಕ್ ಏರ್ಲು ಎದುರು ಸಾಟಿಜ್ಜಿ ಗೊತ್ತಾನ ಪಿತರ್ಜಿಡ ನಮ್ಮಂಚೆನೆ ಅಲ್ಲ ಒರಿ ಬತ್ತದ ಪಾಪ್ಕಾರ್ನ್ ಪೂರ ಬತ್ತ ತಿನ್ನರೆ ಕುಲ್ದೇರ ವೆಜ್ಜಿಗೆ ಇಲ್ಲಿ ನೀನು ವೆಜ್ಜ ದಾನೆ. ಪ್ಲೀಸ್ ಸೈಡಲ್ಲಿ ನಿಲ್ಬೇಡಿ, ಎಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡಿ ಆಯ್ತಾ. ಯಕ್ಷಿತಚ್ಚು ಹಾಯ್ ಬನ್ನೊಂದಲ್ಲಿ ಹಾಯ್ ಹಾಯ್ ಯಕ್ಷಿತ್. ನನ್ನ ನೆರಡೆ ನಿಮಗೆ ಕೆಲವು ಸಿಕ್ಕಿದೆ ವೈಟಿಯಲ್ಲಿ ಎಂತ ನನ್ನ ನೆರಡೆ ನಿಮಗೆ ವೈಟಿಯಲ್ಲಿ ಸಿಕ್ಕಿದೆ. ಯಾವಾಗ ಸಿಕ್ಕಿದ್ದು? ನೀವು ಯಾವಾಗ ನನಗೆ ನೆರ್ತದು? ನೀವು ನನಗೆ ಯಾವಾಗ ನೆರ್ತಿದ್ದು? ಸೇಮ್ ಬೊಡ್ಡಿ ಆ ಪೊಲೀಸಾ ಕರ್ಮ ದಾದ ಏನ್ ಮಾರದು ಕರ್ಮ ಭಾರಿ ಅಪುರ್ಪ ಏನೇ ಶೋಭಾಗೆ ಇಂಕ ಯಾನ್ ತಿನ್ನೋಳ ಬರ್ಪೆ ಒಂದು ಗೊತ್ತು ಉಂಡು ಗೊತ್ತಾಂಡ ಶೋಭಾ ನಿಕ್ಕು ಗೊತ್ತಾಂಡಕ್ಕ ಎಂತ ನೆರಡು ಸಿಕ್ಕಿದ್ದು ಬಿರ್ವಾಸ್ ಗೇಮರ್? ಯಾರು ನೆರ್ತದು ನನಗೆ? ನನಗೆ ಯಾರು ನೆರ್ಪಿದು? ನೀವು ನನಗೆ ನೆರ್ತಿದ್ದೀರಾ? ಕೆಲವು ಸಿಕ್ಕಿದೆ ವೈಟಿಗೆ ಅಲ್ಲಿ ಇದೆ ಜ್ಞಾನ ಯಾಂಕ್ ದಾಲ ಯಾಂದ ಬಿಸಿ ಇಜ್ಜಿ ಆ ದಿನವಲ್ಲ ಬರೋದಿಲ್ಲ ಏನು ಚಾನಲ್ ಕೋಡೆಲ್ಲ ಬರ್ತದೆ ಅರ್ಧಲು ಪೋತೆ ಮತ್ತು ಮುರಣಿ ಮತ್ತು ಕಂಟಿನ್ಯೂ ಇತ್ತಾಯ್ತು ಕಂಟಿನ್ಯೂ ನಾನು ನೈಟ್ ಬರೋ ಸ್ಟಾರ್ಟ್ ಬಂದೆ ನಾನು ತುಂಬಗ ಯಾನು ಸೋಮವಾರದ ಬಕ್ಕ ಒಂದು ಡೇಕ್ಲ ಪದ ಪಗೇಲ್ಡು ಟೈಮಿಂಗ್ ತೂದು ಸಟ್ಟ ಅದು ಬೊಕ್ಕ ಡೇ 2 ದಿನ ಅಂತೊಂದಿಲ್ಲ ಲೈವು ಅಪ್ಪಗೆಲ್ಲ ಬತ್ತ ಸಪೋರ್ಟ್ ಮನ್ಪಲೇ ಈರಿಗೂ ಕರ್ಮ ಎಂತ ಕರ್ಮವ ಮಾತಾಡ ಕರ್ಮ ಮಾತಾಡ ಕರ್ಮ ಖಾಲಿ ಅದನ್ನೇ ಹಾಕಿದ್ರೆ ಆಯ್ತಾ. ಕಾವ್ಯ ಗ್ಯಾಸ್ ಮೆಲ್ಲದಿಲ್ಲ ಖಾಲಿ ಅದನ್ನೇ ಹಾಕಿದ್ರೆ ಆಯ್ತಾ. ಉದಯಗುಡುಪಿ ಈರು ದುಂಬು ಮೀನು ಮಾರೊಂದಿತ್ತಾರೆ ಇರೆನ್ ತೂತಿ ಲಕೊಂಡು ಮಾರೊಂದಿತ್ತಿಜ್ಜಿ ಹೋಟೆಲ್ಡು ಮೀನು ತಿನ್ನೊಂದಿತ್ತೆ ಅಪ್ಪಗ ನಾನು ಮೀನು ತಿನ್ನಾಗ ಇರು ತೂತಿನೇ ನಾನು ಮಾರ್ನಲ್ಪತ್ತೆ ಮೀನು ತಿನ್ಪಿನಲ್ಪ ತೂತೀನಿ. ನಿಮಗೆ ನೆರ್ದದ್ದು ನಾನು ಅಂತ ವೈಟಿಯಲ್ಲಿ ನಮಗೆ ಎಂತ ಅಂತ ಅರ್ಥ ಆಗುದಿಲ್ಲ. ಬಿರ್ವಾಸ ಒಂದು ಚಂದ ಮಾಡಿ ನನಗೆ ಅರ್ಥ ಆಗೋ ಇಲ್ಲಾದ್ರೆ ನನ್ನ ಜನರಿಗೆ ಅರ್ಥ ಆಗುವಾಗ ಒಂದು ಹೇಳಿ ಆಯ್ತಾ. ನಿಮಗೆ ನೆರ್ದದ್ದು ನಾನು ಅಂತ ವೈಟಿಯಲ್ಲಿ ನನಗೆ ನೀವು ಬೈದದ ವೈಟಿಯಲ್ಲಿ ಗೊತ್ತಿಲ್ಲ ನಮಗೆ ನೀವು ಎಂತ ಬೈದಿದ್ದೀರಾ ಅಂತ ಹೇಳಿ. ಕರ್ಮಗೆ ಕೋಟ್ಯಾಂಡ್ರ ಜನ ಜಾಸ್ತಿಗೆ ರಶ್ ಪನ್ಪೇರು ಕೊಟ್ಟಿಯುರುಡಾ ಓಕೆ ಓಕೆ ಅಂದಂದು ಕೊಟ್ಟಿಯುಡು ಜನ ಜಾಸ್ತಿ ರಶ್ಗೆ ಪೋಪಿನ ಬುರ್ಚಿ ಇಂದ ಪನ್ನೊಂದುಲ್ಲೇರು ಮಾತೆಲ್ಲ ಕ್ಯಾರ್ ಮನ್ಪುಜೇರು ನಮ್ಮನ್ನು ಯಾನು ಸೂಪರ್ ಕೋಟ್ಯಾನ್. ಪ್ಲೀಸ್ ಸೈಡಲ್ಲಿ ನಿಲ್ಬೇಡಿ ಅಂತ ಬಂದೊಂದು ಲೈವಿಗೊಂದು ಲೈಕ್ ಕೊಡಿ ಮತ್ತು ಚಾನಲ್ಗೊಂದು ಸ್ಟಿಕರ್. ಯಬಾ ಇರೆಗ ಅರ್ಥ ಆಪುಜಿಯೇ ಅಂಚನ ತುಳುಟು ಪಲ್ಲೆ ಇಂಕ ಅರ್ಥ ಆಪುಂಡು
ಈ ರಾತ್ ಆಪುಜಿ ಮಾರೆ ಇಂಕ ತುಳುಟು ಪಲ್ಲೆ ವನಿತಕ್ಕ ಅವು ಕರ್ಮ ರಿಟರ್ನ್ ಸೈಕ್ ಅವೈಡಿ ಯಾನ್ ಅಲೆ ಉಲ್ಲೆ ಓಲ್ಪ ಉಲ್ಲ ಹಾ ಶೋಭಾ ಕರ್ಮ ಬತ್ತಿನ ಎಡ್ಡೆ ಎಂದ ಪಂಡ ಕರ್ಮ ರಿಟರ್ನ್ಸ್ ಪಂಡ ಎಡ್ಡೆ ಅಪ್ಪನ ಯಾನ್ ಪಂದ್ ಇರೇಗ್ ನೆರ್ತೆರು ಕೆಲವು ಕ್ರಿಮಿಕಲು ಅವೆಕ್ ಬೇಜಾರು ಮಲ್ಪೊಡ್ಚಿ ಇರ್ನ ಬಿರ್ವಸ್ ಗೇಮರ್ ಅದೇ ಎನ್ನ ಕುಡ್ಲ ಬಿರ್ವಸ್ ಎರಂತೂನ ಗೊತ್ತಾಪು ನೆರಿಯಡ್ ಹಾಕ್ಲೆಗೆ ನಮ್ಮ ಆಯ್ಕೊಲೆಗೆ ಏನು ಪೂಜ ನಮ್ಮ ಎದುರು ಬತ್ತ ನೆರಿಯಡ್ ಆಯ್ಕೆ ಉತ್ತರ ಕೊರೋಲಿ ಇದು ಟೆನ್ಷನ್ ಮನ್ಪೊಡ್ಚಿ ಕುದರ್ ಒಂಚೂರು ಅಂಚಿಂಚುಂಡು ಅಕ್ಲೆ ಗೊತ್ತಾಪುಜಿ ಮಲ್ಲೆಜ್ಜಿ ಪಿರೋಡತೆ ಬರ್ಸೈಜ್ಜಿಯಾ ಕೊಟ್ಟಿಯೂರು ಜರಶಿ ಮಾರ್ಕೆಟ್ ಪೋಯಿನಿ ಅಲ್ಪ ಉಲ್ಲೆ ದಾನೆ ರಾತ್ರಿ ಮಾರ್ಕೆಟ್ ಇಡುಲ್ಲ ಒಂಚೂರು ಈತು ಪೊರ್ತುಗೆ ಬರ್ಪಿನ ಗಂಟೆ ಎತ್ತೆ ಹೆಣ್ಮ ಕಾಲ ನಮ್ಮಲ್ಲ ಮಾರ್ಕೆಟ್ ಗಂಡ ಉಲ್ಲೇರಾ ಮೀನ್ ಕನ್ನಲೆ ಅಂದ ವನಿತ ಎಂಕ್ ಈ ಮುರು ಮೀನ್ ಕನ್ನ ಬಕ್ಕ ಎಟ್ಟಿ ಕನ್ನವ ಬಕ್ಕ ಎಂಕ್ ಎಟ್ಟಿ ಚಿಲ್ಲಿ ಮಂತ್ಕೋರು ಮುರಿ ಮೀನ್ ಫ್ರೈ ಮಂತ್ಕೋರು ಬಕ್ಕ ದಾಲ ಬರ್ಸಿ ಕಾತಿತ್ತನ ಯಾನ್ ತಿನ್ಪೆ ಸೋಬಗದಾದ ಬೋಡು ಸೋಬಗದಾದವು ಈರು ವಿಸಿಟ್ ಮಲ್ತಾರ ಈ ಪ್ಲೇಸ್ ಇಜಿಜ್ಜಿ ಅನ್ಬೋದುಜಿ ಕೊಟ್ಟಿಯೂರು ಪೋತುಜಾರು ವಿಸಿಟ್ ಮಲ್ದಿಜ್ಜಿ ದಾಯ ಪೊಕ್ಕಡೆ ಎಂಕುಲು ಮೊಬೈಲ್ ಬರ್ಪುಂಡು ಅವೆಡ್ಡೆ ಕೈ ಮುಗಿ ಇಲ್ಲಾಡಿತ್ತಿನ ದೇವೇರು ಕೈ ಮುಗಿನ ಮಕ್ಕಳು ಕೈ ಮುಗಿನ ಕನೆ ದಾಲ ಪುಂಡು ಬಂತೊಂಡು ದಿಚ್ಚಿ ಮಲ್ಲೆಜ್ಜಿ ಮೀನ್ ಕ್ಲಾಸ್ ದೇವರೇ ಇಜ್ಜಿ ಬಾಂಬೆಡುಲ್ಲ ಅಲ್ಲ ವನಿತಾ ಅಂಚ ಅಲ್ದೆ ತನ್ವಾಲ್ ಸುಜಿ ಹಾಯ್ ಸುಜಿ ಲೈಕ್ ಕೊಡ ನಾನು ಚೆನ್ನಾಗಿದ್ದೇನೆಯ ನೀನು ಹೇಗಿದ್ದಿ ನೀನು ಹೇಗಿದ್ದಿ ನಾನು ಸೂಪರ್ ಆಗಿದ್ದೇನೆ ಸುಜಿ ಯಾಕೆವಾ ನಿನ್ನೆ ಬಂದು ನಾನು ಹೋಗ್ತೇನೆ ಅಂತ ಹೇಳಿ ಹೋಗಿದ್ದು ಕನಸಲು ನೀನೆ ಮನಸಲು ನೀನೆ ನನ್ನಾನೆ ಹಾಯ್ ಸಚಿನ್ ಇರ್ನ ಕೆಲವು ಎಂಕ್ ಮುರಣಿದ ವೈಟಿಗೆ ಕೊಡ್ತೀನ ಎಂಕ್ ಒಂಜಿ ಕೊಡ್ತಾರತೆ ಸಲಹೆ ಮಸ್ತ್ ಎಫೆಕ್ಟ್ ಆಡಿ ಇಂಕ ಒಬ್ರ ಅಂದು ಯಾವ ಭಾಷೆ ಮಾತಾಡ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಕಾದರ್ ಅವರ ನಮ್ಮದು ಕರ್ನಾಟಕ ಭಾಷೆ ಮಂಗಳೂರು ಭಾಷೆ ತುಳು ಸಚಿನ್ ಹಾಯ್ ಪರೊಂದಿಲ್ಲಿರು ಓಕೆ ಕರ್ಮ ಇನಿದಾನೆ ಬೇಗ ಅಕ್ಕ ಬೇಗ ಬರ್ತೀನಿಯಾ ಒಂಚೂರು ಬೇಗ ಬರ್ತೀನ ಒಂತ ಲೇಟ್ ಬಿಟ್ಟು ಉಂತೊಲಿ ಅದ ಅಂಚ ಐಕ್ ಹಾಯ್ ವನಿತಕ್ಕ ಮತ್ತೆ ಇವತ್ತು ಸ್ಪೆಷಲ್ ಏನು ನಮಗೆ ಇವತ್ತು ಬಂಗುಡೆ ಮೀನಾ ಹೊರ ವಿಸಿಟ್ ಮಲ್ಪಲೆ ನೈಸ್ ಅಂದ ತೂಕ ಮಲ್ಪುಗ ಹಾಯ್ ಸಚಿನ್ DP ಚಂದ ಉಂಟು ಪೂಜಾರ್ಲೆ ಹೌದು ಹಾಯ್ ಭಾರತಿ ಸಿಸ್ ಹಾಯ್ ಮುಗುಡು ಮಡೆಂಜಿ ಕಂಚೆರು ಬೋಡ ಕೋಡೆ ಓದಿತ್ತೆ ಪತ್ತರ್ರೆ ಇನಿ ಬರ್ಸ ಬತ್ತಂಡ ಪೋಡು ಜೈ ಬೋಡು ಅವು ಏರು ಬೊರ್ಚಿ ಪಾನ್ ಪೂಜಾರ್ ಬೋಡು ಹಾಯ್ ಕೋಟೆಂಡ್ರೆ ಸೂಪರ್ ಮೇಡಮ್ ಭೀಮಾ ಅವರ ನಂದು ಲೈಕ್ ಕೊಡಿ ಆಯ್ತಾ ಭೀಮೇಶ ಒಂದು ಲೈಕ್ ಕೊಟ್ಟು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ವನಿತಕ್ಕ ಎಂಕ್ ದಾದಾಂಡಲ ಕನಲೆ ಎಂಕಲ ಕನ್ನಲ ಚಿಪ್ಸ್ ಎಸ್ ಎಂತವಾ ಎಸ್ ಕೃಷ್ಣ DP ಅಲ್ಲಿ ಎಂಕ್ ಮನಸ್ಸು ಸರಿ ಇಜ್ಜಿ ಬಾಯ್ ಓಕೆಗೆ ನಿನ್ನ ಮನಸ್ಸಿಗೆ ದಾದಾತನ್ಯಾ ಕಜಿಪುದಾದೆ ಕೋಟೆ ಅಂದ್ರೆ ಗಂಡ ಉಂಡಾ ಕೈತಲ್ಲ ಅವಿ ಯಾನ ಡಿಸ್ಕೋ ಇನ್ನು ಅವು ಮುರು ಮೀನು ಅಕ್ಕ ಗ್ರೇವಿ ಮತ್ತೆ ಓ ಸೂಪರ್ಯ ಶೋಭಾ ಬೊಕ್ಕ ಬರ್ಪೆ ಶೋಭಾ ಬಲ ಮುರು ಮೀನು ಗ್ರೇವಿ ಎಸ್ ಓಕೆ ಅಕ್ಕ ಓ ಅಂದೆ ಮುರುಮೀನ್ ಗ್ರೇವಿ ಓ ಸಚಿನ್ ಪೂಜಾರ್ಲೆ ದಾದ ಸ್ಪೆಷಲ್ ಬಿರ್ವಾಜ್ ಮುರಾಣಿ ಒಂಜಿ ಮುಗುಡು 12 kg ಇತ್ತುಂಡು ಬೊಕ್ಕೊಂಜಿ 5 kg ದಮ್ಮಯ್ಯ ಮುಗುಡುದ ಸವಸನೆ ಬರ್ಚೆ ಎಂಕ್ ಯಾವ ಮುಗುಡು ತಿನ್ಪುಲ್ನ ಹೆಜ್ಜಿ ಎಂಕ್ ಇಷ್ಟಲ್ಲ ಹೆಜ್ಜಿ ಮುಗುಡು ನರಕ ಬಕ್ಕೊಂಜಿ ಗೊತ್ತುಂಡೆ ಸಚಿನ್ ಪೂಜಾರಿ ಬೊಕ್ಕ ಶೋಭಾ ವನಿತಾ ಎನ್ನ ಫುಲ್ಲು
ಯೂಟ್ಯೂಬ್ ಸಪೋರ್ಟ್ ನಕ್ಲೆಗೆ ಅನ್ ಪನ್ಪುನು ಯಾನಿ ಇನಿ ಕಾಂಡ ಎನ್ನ ವೈಟ್ ಇಡು ವೈಟ್ ಇಡು ಎಂಚಿನಿ ಗೂಗಲ್ ಪಿನ್ ಅಪ್ಲೈ ಮಂತೇವೆ ರಡ್ಡು ಮೂಜಿ ವಾರಡೆ ಎಂಕ್ ಇಲ್ಲಾಗ ಗೂಗಲ್ ಪಿನ್ ರೀಚ್ ಆಪುಂಡು ಒಂದು ಪೂರ ನಿಕ್ಕಲೇರ್ದು ಯಾಂದ ಆಲೇಜ್ ಎನ್ನದ ಆಲೇಜ್ ಅನ್ನ ಕಾಲೇಜ್ ಮೊಬೈಲ್ ಒಂಜಿ ಚಾನೆಲ್ ಆತು ಬೊಕ ಪೂರ ನಿಕಲ ಸಪೋರ್ಟು ನಿಕಲ ಇಂಕ್ ಆತೊಂಜಿ ಮಸ್ತ್ ಮೋಕೆ ಕೊಡ್ತಾರೆ ಏರು ಬತ್ತದು ದಾದಲ ಬ್ಯಾಡ್ ಕಮೆಂಟ್ ಬಂಡ ಐಕ್ ಸಪೋರ್ಟ್ ಆದ ನಿಕುಲು ಎನ್ನೊಟ್ಟಿಗೂ ಉಂತು ನಿಕುಲು ಎಂಕೊಂಜಿ ಎದುರು ಬರ್ಪಿಲ್ಲ ಕೊಂಜಿ ಸಾಧ್ಯತಾಸ್ಪದನೆಕ್ ನಿಕ್ಲೆ ಮಾತೆರೆಗ್ಲೆ ಎನ್ನ ಕಡೆ ಹಿಡ್ದುಂಡತೆ ಮಸ್ತ್ ಥ್ಯಾಂಕ್ಸ್ ಅವಿ ಈ ಥ್ಯಾಂಕ್ಸ್ ಪಂಡ ಎಂಕ್ ಅವು ಯಾವುಜಿ ನಿಕ್ಲೆ ಎತ್ತು ಪನ್ಪತ್ತಲೆ ಇಂಕ ಅವು ಯಾವುಜಿ ಎತ್ತು ಪಂಡಲ ಇಂಕ ಯಾವುಜಿ ಮಸ್ತ್ ಮಸ್ತ್ ಹೆಲ್ಪ್ ಅಂದಾರ ನಿಕುಲು ಐಕೋಸ್ಕರ ಪಂಡ ಇನ್ಯಾನು ಐಕ್ ಅಪ್ಲೈ ಮಂತೆ ಇನ್ಯಾನು ಮಾತ ಮಂತ್ ದಾಂಡ್ ರಡ್ಡು ಮೂಜಿ ವಾರ ನೇನ ಗೂಗಲ್ ಪಿನ್ ಒಂದು ಜಿಲ್ಲಾ ಬರ್ಪುಡು ಐಕೋಸ್ಕರ ಏನು ಕಾತೊಂದಿಲ್ಲ ಅಂದು ಪೂರ ಎಂಕ್ ಏನಾರು ದಾಲೆಜ್ಜೆ ನೋಡ್ತಂದು ಪೂರ ಎನ್ನ ಪಿರೋಡು ಸಪೋರ್ಟ್ ಆದಿತ್ತರ ನಿಕ್ಲಿಗೆ ಸೇವನ ಪೂರ ಅಂಚ ಪಂಡದ ಹಂಗೆ ಕೊರ್ಪುಜಿ ನಿಕಲಿ ಭಾರತಕ್ಕ ಈರು ದಾನೆ ರೈಸು ನೀವಿ ನಿಕ್ಕಬೋಡದು ಶೋಭ ಯಾಪಲ ಪನ್ಪದ ಶೋಭ ಅಕ್ಕ ಈರು ವೈಟ್ ಬನ್ನಾಗ ಒಟ್ರಾಸಿ ಬರೋಚಿ ಈರು ಪುರ್ಲಾದ ಬಲೆ ಜನಕುಲು ಇಡೀ ಸೋಷಿಯಲ್ ಮೀಡಿಯಾ ಇಡೀ ಕರ್ನಾಟಕ ತೂಪು ನೀರೇನು ತೂನಾಗ ಅಂಚ ನರಕದಿತ್ತಿನ ದಾದಾನ ಚೀಪೇನು ವೇರು ಅಂಚ ಮಾತ ಮನ್ಪೊಡ್ಚಿರಿ ಎಡ್ಡೆ ಅದು ಶೋಕದ ಬಲೆ ಅಂತ ಬಂದತ್ತ ಅವಿಕೆ ನಿನ್ನ ಪೂರದು ಪುರ ನಾವು ಉತ್ತರ ಕರ್ನಾಟಕದವರು ನಿಮ್ಮ ಭಾಷೆಯಲ್ಲಿ ಊಟ ಆಯ್ತಾ ಅನ್ನೋದಕ್ಕೆ ಏನಂತಾರೆ ವನಸ್ ಆಂಡ ಅಂತ ಹೇಳ್ತಾರೆ ಆಯ್ತಾ ಖಾದರ್ ಅವರೇ ವನಸ್ ಆಂಡ ಅಂತ ಕೇಳ್ತಾರೆ ಮತ್ತೆ ಪದಾರ್ಥ ಎಂತ ಅಂತ ಕೇಳಿದ್ದಕ್ಕೆ ಕಜಿಪುದಾದ ಅಂತ ಹೇಳ್ತಾರೆ ಎಂಕ್ ವೆಜ್ ಬೈಯಾಗಿನಿ ಓ ಅಂದೆ ಅಂದೆ ವಾವ್ ಪಿನ್ ಅಂದಿಯೇ ಇನಿ ಮಂತ ಗೊತ್ತಾರೆ ಹೆಂಗೆ ಮಸ್ತ್ ಖುಷಿ ಆಡು ಅವೇ ಖುಷಿಟ್ಟಿರ್ತೇವಲ್ಲ ಎಂಕ್ ಇನಿ ಯಾಪಾರ ಬಯ್ಯ ಆತಿಜಿ ಯಾಪ ನಿಕಲ್ಲ ಯಾನ್ ಪಂಡಿಜಿ ಎನ್ನ ಖುಷಿ ತೊಟ್ಟಿಗೂ ನಿಕಲ್ಲ ಆ ಖುಷಿ ಇಲ್ಲ ಒಟ್ಟಿಗೆ ಏನು ಪಂಡ ಒಟ್ಟಿಗೆ ಇದ್ದಂತ ನೋಡು ಬಂದ ಆಸೆ ಐಕೋಸ್ಕರ ಇನ್ನು ಏನು ಅಪ್ಲೈ ಮಂತೆ ರಡ್ಡು ಮೂಜಿ ವಾರದಲ್ಲೇ ಬರ್ಪುಂಡು ಇತ್ತೆ ಪೋಸ್ಟ್ ಆಫೀಸಿಗೆ ಎಲ್ಲ ಸೋಮವಾರ ಪೋಪೆ ಎಂಕುಲು ಪಂಡ ಫಸ್ಟ್ದ ಇಲ್ಲಡೆ ಎಂಕುಲು ಉಪ್ಪುನದೆ ಆ ಇಲ್ಲಡೆ ಎಂಕುಲು ಇಜ್ಜತೆ ಇತ್ತೆ ಇತ್ತೆಂಕುಲು ಬಾಡಿಗೆಗೆ ಇಂಚಿ ಬತ್ತಿನದೆ ಐಕೋಸ್ಕರ ಎಂಕುಲು ಪೋಸ್ಟ್ ಆಫೀಸ್ ಹೋದೇನೋ ನಂಬರ್ ಮತ್ತೆ ಕೊಡುದು ಅಲ್ಲ ಪೋಸ್ಟ್ ಬರ್ತದೆ ನಾವೇನು ಎಂಕ್ ಕೊರಡತೆ ಕುಲು ಐಕಿ ಜನ ಪಿರ ಪೋಪುಂಡತೆ ಅಕಲ ಪಾತೆರೊಡಿಯಾನ್ ಅಂಚ ಕಂಗ್ರಾಚುಲೇಷನ್ ಥ್ಯಾಂಕ್ಸ್ ಸಚಿನ್ ಯಾನು ಬೊರ್ಚ ಭಾರತಕ್ಕ ಓ ದೇವರೇ ನೀನೊಂಜಿ ಬುಡ್ರೆ ಪುಂಡ ಶೋಭಾ ಈ ಮೇಯ್ನ್ ಎಂಕ್ ಈ ವನಿತ ಬೊಕ ಪೂರ ಆಲ್ ನಿಕುಲು ಮಾತೆ ಎಂಕ್ ಮೇಯ್ನು ನಿಕ್ಲೇನೊಂಜಿ ಬುಡ್ರೆ ಪುಂಡ ಎನ್ನ ಬೇರಿ ಸಾಯ ಅದು ಏರು ಏನನ್ನು ಬುರ್ದು ಪೋಂಡಲ್ಲ ಫಸ್ಟ್ ಚಾನಲ್ ದಕುಲು ಏರು ಬುರ್ದು ಪೋಂಡಲ್ಲ ಬೊಕ್ಕ ಬತ್ತದ ನಿಕುಲು ಎಂಕ್ ಸಪೋರ್ಟ್ ಬಂತಾರತ್ತ ಅವು ಎಂಕ್ ಮಸ್ತ್ ಇಷ್ಟ ಇನಿ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಶೋಭಾ ಅಂದು ಇನಿ ಭಾರತಿ ಸಿಸ್ ಪೊರ್ಲು ತೋಜ್ವೇರು ಉಲ್ಲೇರು ಹಸಿರು ಕಳೆ ಮುಖದಲ್ಲಿ ಎದ್ದು ಕಾಣ್ತದೆ ಹಸಿರು ಕಳೆ ಅಲ್ಲವಾ ಅದು ಕ್ರೀಮ್ ಎಲ್ಲ ಆ ಕ್ರೀಮ್ ಹಾಕ್ಲಿಲ್ಲ ಫೇಸ್ ವಾಶ್ ಒಂದು ಹಾಕ್ತೇನೆ ಆಯ್ತಾ ಮುಖಕ್ಕೆ ಅದು ಹಾಕಿ ಎದ್ದು ಕಳೆ ಇಲ್ಲ ಕಳೆ ಸ್ವಲ್ಪ ಉಂಟು ಇದೆಲ್ಲ ಇನ್ನು ಹೋಗ್ಬೇಕು ಇನ್ನು ಹೋಗ್ತದೆ ಆಯ್ತಾ ಸ್ವಲ್ಪ ದಿವಸ ಅದು ಸಹ ಮಾಡ್ತೇನೆ ಸೋಬಕ್ಕ ಈ ದಾಯೆ ನಾನು ಬೋಡಿಯ ಸುಜಿ ಬುಜರ್ಲೆ ಎಕ್ಸಲೈಟ್ಲಿಯಾ ಮುರುಗ್ರೀವಿ ಎಂಚ ಇಪ್ಪುಡು ಸೂಪರ್ ಆಪುಂಡಿಯೇ ಮುರುತ ಪುಳಿ ಮುಂಚಿ ಪಾಡು ತಾರೆ ಪಾಡ್ರೆ ಬಲಿ ಪುಳಿ ಮುಂಚಿ ಪಾಡು ಮಸ್ತ್ ಎಡ್ಡೆ ಆಪುಂಡು ಯಾನು ತೂತಿನಲ್ಲ ಇಜ್ಜಿ ಮುರುಮಿಂದದ್ದು ಜರ ಮಾರ್ರೆ ಶೇ ಸೋಕಾಪುಂಡು ಬುಕ್ಕ ಮಸಾಲ ಫ್ರೈ ಮಾಡ್ತೆ ಬಾ ಮುರುಮಿಂದ ಮಂಡೆ ತಿನ್ನೋಡು ಶೋಭಾ ಮಂಡೆ ಸೂಪರ್ ಆಪುಂಡು ಮಂಡೆ ನಿಂಗೆ ಮಸ್ತ್ ಇಷ್ಟ ತಿಂತಿಲ್ಲಜ್ಜ ಸಚಿನೀರು ದೇವರ ಈ ತಿಂತಿ ಜರಿ ಈರೊಂಜಿ ತುಳುನಾಡಿತ್ತದು ಒಂಜಿ ಮುರುಮಿನ್ ತಿಂತಿ ಜರಿ ಬಣ್ಣ ಉಂಡತ್ತೆ ಶೇ ನೀರು ಪೋಲೆ ಹೋಟೆಲ್ಗೆ ಮುರುಮಿನ್ ತಂಬ ಫ್ರೈದತೊನೆ ಸೂಪರ್ ಆಪುಂಡವೆ ಸಚಿನ್ ಸಾರೆಡ್ಡೆ ಅಪ್ಪಜಿ ತಾರೇ ಪಾಡ್ರೆ ಬಳಿ ಪುಲಿ ಮುಂಚೆ ಎಡ್ಡೆ ಅಪ್ಪ ಓ ಅಂದೆ ಕರ್ಮ ತೂಪೆ ಗೂಗಲ್ ಮುರುಗ್ರೇವಿ ಎಂಚ ಇಪ್ಪುನಿ ಬಂತಿಲ್ಲೇ ಬಂಗುಡಿ ಮೀನು ತಿನ್ಬೇಕು ಮುರು ಮೀನು ತಿನ್ನೋಲಿ ಅವೇ ಬಕಂದು ದಿಬ್ಬುಜಾರೆ ಎಂಚಿನೇವು ಪನ್ಪೇರೈಕ್ ಕಪ್ಪುದೈತೆ ಪಂಡರ್ ದಾದನ ಉಂಡು ಮಾರೈತ ಪುದರ್ ಅವು ಚಪ್ಪೆ ಮೀನು ಗ್ರೇವಿ ಶೋಕ ಇಚ್ಚಿಯ ಚಪ್ಪತ್ತು ಮುರು ಮೀನು ಲೈಕ ಪುಳಿ ಮುಂಚಿ ಅಯ್ಯೋ ಬಿಡ್ರಿ ಬೇಡ ನನಗೆ ಆ ಭಾಷೆ ಬೇಡವಾ ಅಯ್ಯೋ ಎಂತವಾ ಅದೆಲ್ಲ ಭಾಷೆ ಉಂಟಲ್ಲ ನಾವು ಎಲ್ಲ ಇರುವಾಗ ನಾವೆಲ್ಲ ಕಲಿಬೇಕಾಯ್ತಾ
ಸಲೀಂ ಹಾಯ್ 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 ಸಲೀಂ ಶೋಭಕ್ಕ ಯಾನು ಕುಸಲ್ಗ ಪನ್ನ ನಮ್ಮನಿ ಏಪಲ ಮದಪ್ಪೆರೆ ಆವೆ ನಮ್ಮ ಚಿಕ್ಕಿ ಅವೇ ಬೇಗ ಪೇಮೆಂಟ್ ಬರಡ ಅಂದು ಶೋಭಾ ಈ ಪೇಮೆಂಟ್ ಉಂಡದ ಎನ್ನ ಲೈಫ್ಡು ಫಸ್ಟ್ ಟೈಮ್ಡು ಇಡ್ಡೇ ಮುಟ್ಟ ಯಾನ್ ಫಸ್ಟ್ದು ಇಡ್ಡೆ ಮುಟ್ಟ ಜರ್ನಿ ಮಂತ್ 2 ವರ್ಷ ಚಾನಲ್ ಮಂತೇನು ಇಡ್ಡೆ ಮುಟ್ಟ ಒಂಜಿ ಈತ್ ಬೇಲೆ ಮಂತ್ ಸಂಬಳ ದಿಕ್ಕು ನಮ್ಮ ಬೆಂತಿನಿಕ್ಕೆ ಸಂಬಳ ದಿಕ್ಕು ನಾವು ಆತೊಂಜಿ ಆಂಡ ಬೆನ್ಪನಿಗೆ ಆಂಡ ಇಂಚ ಸಂಬಳ ಬರ್ತಿರತ್ತ ಅವು ಮಸ್ತ್ ಇಂಕ್ಲಿಗ್ ಬಟ್ ಇಂಪಾರ್ಟೆಂಟ್ ಆಪುಂಡು ಅತೆ ಏ ಏರಿಯೇ ಅವು ಕನ್ಸಲ್ಲಿ ಏರಿಯೇ ಕನ್ಸಲ್ಲಿ ಯಾರು ಕನ್ಸಲ್ಲಿ ಆರು ಮುರುಮೀನು ರೆಸಿಪಿ ನಾಡ್ರೆ ಪೋಯಿ ಅಂದ ಅಂದು ಹಸಿರು ಕಳೆ ಇಂಚ ಪಂಡ ಫೇಸ್ ಎಡ್ಡೆ ಗ್ಲೋ ಪಂದರ್ಥ ವಂಚನಾ ಅವ್ವೆನಾ ವೇನದು ಮುಲ್ ಮೀನಿಜ್ಜ ಮುರುಮೀನು ಫ್ರೈ ತಿಂತ ಸುಮಾರು ಸಲ ಬಟ್ ಕಜಿಪು ಕಜ್ಜಿ ಬೆಡ್ಡೆ ಹಾಪಿ ಸಚಿನ್ ಕೋಡೆ ಭಾರತಕ್ಕ ವಿಡಿಯೋ ಕಾಲ್ ಮಲ್ದೇರತ್ತೆ ಕವಿ ಪನ್ಯ ಕಾಲ್ ಮಲ್ಪರ ಐ ಕ್ಯಾನ್ ವಿಡಿಯೋ ಕಾಲ್ ಮಂತೀನಿ ಶೋಭಾ ಸಲೀಂ ಹಾಯ್ ಯಾನು ಹೋಟೆಲ್ ಪೋಂಡ ಮುರು ಇಜ್ಜಿಂಡ ಡಿಸ್ಕೋ ದೇತೋ ನಿನಿ ಫ್ರೈ ಸೂಪರ್ ಆಪುಂಡ ಅದೇ ಸಚಿನರ ಸಾಂಬಾರು ಚಪ್ಪೆ ಪೂಜಾರ ಅಂದು ಇಜ್ಜಿನ ಹಲೋ ಸಲೀಂ ಡಿಸ್ಕೋ ಫ್ರೈ ಫೇವ್ರೆಟ್ ಅವ ಎಂಕ್ ಗೋವಿನ ತಿನ್ಪಾಯನು ಮಸ್ತ್ ಇಷ್ಟ ಆಯ್ ಯಾಕೋ ಅರ್ಷಿ ನಿಕ್ ಮಸ್ತ್ ಮಸ್ತ್ ಕಂಗ್ರಾಚುಲೇಷನ್ ನನ್ನ ಆವತ್ತು ಮಿತ್ ಬಲವ ಬೇಗ ಬೇಗ ಒಂಜಿ ಸಾರ ಅಂಡತ್ತ ನನ್ನ ವಾಚ್ ಅವರ್ ಕಂಪ್ಲೀಟ್ ಆದ ಬೇಗ ಮೋನ ಅಪ್ಲೈ ಮನ್ಪು ನಮಕ್ 2 ಜನಕ್ಲು ಒಟ್ಟಿಗೆ ಪೋಯಿ ನಿನ್ನ ಕಾಸಲು ಎನ್ನ ಕಾಸು ಬತ್ತೊಂದು 10 ಲೈಕ್ ಡನ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಇರ್ನ ಚಾನಲ್ ನನ್ನಲ್ಲ ಗ್ರೋ ಆವರ್ಡ್ ಗಾಡ್ ಬ್ಲೆಸ್ ಯು ಮ್ಯಾಮ್ ಥ್ಯಾಂಕ್ ಯು ಕರ್ಮ ನೀವು ತುಂಬ ಸುಂದರವಾಗಿದ್ದೀರಾ ಸೂಪರ್ ಹೌದಾ ನಾನೀಗವೇ ನೋಡಿದ್ದು ನಾನು ನೀವು ಹೇಳುವಾಗ ಹರ್ಷಿ ಕಂಗ್ರಾಚುಲೇಷನ್ಸ್ ಎಕಡೆ ಪದ್ಯ ಬಂಡಾರು ಅಂದ ಪದ್ಯ ಬಂಡಯ ಚಿತ್ತ ಬರ್ಪುಜಿ ಸಚಿನ್ ಎಂತ ಬಗ್ಗುಡಿ ಇಸಮಾಲ ಫಿಜಮಾಲ ನಿನ್ನ ಭಾಷೆ ಅರ್ಥ ಆಗುದಿಲ್ಲ ಆಯ್ತಾ ಅದನ್ನೊಂದು ಸ್ವಲ್ಪ ಒಂದು ತುಳುವಿನಲ್ಲಿ ಹೇಳಿ ಇಲ್ಲಾಂದ್ರೆ ಕನ್ನಡದಲ್ಲಿ ಹೇಳಿ ನಾನು ಓದ್ತೇನೆ ಅರ್ಸಿನಿಕ್ 1K ಆಯ್ನಿಕ್ ಎಂಕ್ ಮುರುಮೀನ್ ಅರ್ಸಿನ ಲೆಕ್ಕಡು ಶೋಭಾ ಮುರುಮೀನ್ ಮಂತ ತಿಂಡಾಲ್ ಹಾಯ್ ಸಚಿನ್ ಶೋಭಕ್ಕ ಇರೆಗ್ ಮುರುಮೀನ್ ಎಂಕ್ ದಾಲ್ ಸಾರ ಡ್ಯಾನ್ ಥ್ಯಾಂಕ್ ಯು ಶೋಭಕ್ಕಾಗೆ ಅರ್ಸಿ ಪೂಜೆಲನ ಡಿಪಿ ನೋಡ ಹಾ ಓ ಹಲೋ ಓ ಸಚಿನ್ ಅಂಚಿದಾನೆ ತಿರ್ಗಿದೀನಿ ಇಂಚಿ ತಿರ್ಗಿ ಖಾಲಿ ಬೇರೆ ಮಾತ್ರ ತೋಚ್ಪೋಜೆ ಶೋಭಾ ಓಕೆ ಬಾಯ್ ಮೇಡಮ್ ಗುಡ್ ನೈಟ್ ಓಕೆ ಬಾಯ್ ಗುಡ್ ನೈಟ್ ಡ್ಯಾನ್ಸ್ ಉಂಡ ಭಾರತಕ್ಕ ಡ್ಯಾನ್ಸ್ ಉಂಡು ಬೊಕ್ಕ ಉಂದುಂಡು ಪದ್ಯ ಉಂಡು ಪದ್ಯಗೆ ಸೇರ್ವನ ಡ್ಯಾನ್ಸ್ ಸೇರ್ವನ ಇದಾದ ಮಲ್ಪ ಒಂಜ ಪದ್ಯ ಬನ್ನು ಇಜ ಡ್ಯಾನ್ಸ್ ಮಲ್ಪ ರಡ್ಡಟ್ಟು ಒಂಜ ಓಡು ಡಿಜೆ ಉಂಡು ಅರ್ಸಿ ಅಂದು ಸಚ್ ಬೊಕ್ಕ ವನಸುಂಡು ಲೈನ್ ಉಡವ ಬೊಕ್ಕ ವನಸು ಮಂತ್ ಪೋಲೆ ಅವಳು ಖಾಲಿ ಪೋರ್ಚಿ ಮೀನುಂಡು ಉಂದು ಯಾಂತು ಪರಾತ್ ಫೋಟೋ ಅರ್ನ ಅಂದ ಅರೆಗ ನುಂಗೇಲ್ ಬೋಡಿಗೆ ಒಯ್ತಾಗೆ ನುಂಗೇಲು ಅರ್ಶಿ ದೀಪತ್ತೆ ಮೂಗುಗು ಕಲಡ್ಡವು ಅರ್ಶಿಗೆ ಮೀನ್ ಜಾಸ್ತಿ ತಿನ್ಪರ ಕೊರ್ನ ತಿನ್ಪೆ ಹರ್ಸಿ ಲೈವ್ ಇಜ್ಜ ನೈಟ್ 8 ಫುಟ್ ತೂತೆ ಆ ಜನ ಬಚ್ಚಿದ್ದು ಕುಲ್ದಿನಿ ಸನ್ಯಾಸಿಗೆ ನುಂಗೆಲ್ ಮೀನು ತಿನ್ನಂದೆ ವರ್ಷ ಮುಟ್ಟ ನುಂಗೆಲ್ ಮೀನು ಇತ್ತು ಇದು ಚಟ್ನಿ ಕಡೆಲೆ ಮೊಹಮ್ಮದ್ ತಫೀಕ್ ಹಾಯ್ ಶೋಭಕ್ಕ ಚಾರ್ಜ್ ಇಜ್ಜಿ ರೆಡ್ ಮೊಬೈಲ ಬಾಬಯ ಹರ್ಷಿಗೆ ಭಾರತಕ್ಕ ಗಿತ್ತೆ ಕಿರಿಕಿರಿ ಇಚ್ಚಿ ನನಯನ್ ಬಿಸಿ ಸ್ಕೂಲ್ಡು ದಾಯ್ಗ್ಯಾ
ದಾಯಿಗೆ ಶೋಭ ಅಂಚ ಬನ್ನಿ. ಉವ್ವೆ ಉವ್ವೆ ಪಾಡಿ 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 ಈ ಮೂಲ ಉಂಟು ಡಿಜೆದ ಪಾಡುಡ ವೆಯ್ಟ್ ದಾದ ವೆಯ್ಟ್ ಬಲೆ ಉಜ್ಜಿರೇಗೆ ಬರ್ಕ ಬರ್ಕ ಬರ್ಪ ಅಕ್ಷಯ್ ಕುಮಾರ್ ಬರ್ತಾರೆ ಅಕ್ಕ ಹಾಯ್ ವನಸಂಡೆ ಇಂಚಿನ ಕಜಿಪು ಎಂಕ್ ಬಂಗುಡೆ ಮಸಾಲೆ ಫ್ರೈ ಗಂಜಿ ಮಂತಿತ್ತೆ ಸೂಪರ್ ಆಂಡು ನುಂಗಿದ ಸೋಕು ಚಟ್ನಿ ಎಟ್ಟಿದ ಪುಡಿ ಬುಡ್ದು ಬಾಕಿದ ಪೂರ ಚಟ್ನಿ ತಿನ್ಪ್ಯಾನ್ ಎಟ್ಟಿದ ಪುಡಿ ಚಟ್ನಿ ತಿನ್ಪುಜಿ ನುಂಗಿಲ್ ಸೋಕೆ ಅವೆಡೆಜಿ ಇನ್ನು ಎಡ್ಡೆ ದಿನ ನಾಂದತೆ ಭಾರತಕ್ಕ ಇರ್ನ ಪಿನ್ ಎನ್ನ ಒನ್ಕೆ ಆಂಡು ಎನ್ನ ಒನ್ಕೆ ಕೋಡೆ ಅಂದ ಮುಟ್ಟ ಕಾತಿನಿ ಲೆಸ್ ಆಂಡ್ ಪಂಡದು ಓ ಅಂದ ಅವಿ ಇನಿ ಮಾತ್ರ ಎಡ್ಡೆ ದಿನ ಎಂಕಿನಿ ಕಾಂಡೆ ಆಂಡ್ ಮೊಬೈಲ್ ಆನ್ ಮನ್ಪನಾಗ ವೈಟ್ ಇಡು ಮೆಸೇಜ್ ಉಂಡು ದಾದನ ಪಾಡ ಅಂಚೆ ಹಿಂಗೆ ಗೊತ್ತಿಜ್ಜಿ ಹಿಂಗೆ ಕೈತ ಪುರ ಗೊತ್ತಿಜ್ಜಿ ಆಯ್ಡಕೆಂಡು ಮಗಟ ಆಯ್ ಬಂಡೆ ಹಿಂಗೆ ಕಾಪುಜಿ ಇರು ಬೇತಕ್ಕಳ ಮನ್ಪದಿನತೆ ಮೋನಟೈಸ್ ಆರ್ಡನೆ ಕೋರು ಅಂಚೆ ಏನಂಜಿ ಮೇರ್ ಗೊತ್ತುಂಡ ಗೈಡ್ ಲೈನ್ ಕ್ರಿಯೇಟರ್ಸ್ ಇರತ್ತ ನಮ್ಮ ಮಸ್ತ್ ಮಲ್ಲ ಯೂಟ್ಯೂಬರ್ ಅರ್ನ ಚಾನೆಲ್ ನಂಬರ್ ಇದ್ರೆ ನಾನು ಫಸ್ಟ್ ಎರಡನೇ ಮನ್ಪೈನಿ ಅಂಚೆ ಇತ್ತೆಲ್ಲ ನಾರಿಗೆ ಫೋಟೋ ಕಡಪುರಿ ಇಂಚೆ ಬೈ ನಾರು ಪಂಡೆ ಆಧಾರ್ ಕಾರ್ಡ್ ಕಡಪುರ್ಲೆ ನಾರು ಪಂಡೆ ಇರ್ಬೇಕಾ ಇರೇಗ ಗೂಗಲ್ ಪಿನ್ ಮುಜುವಾಡು ಆರೆ ಮಂತ್ ಕೊರ್ನಿ ಫುಲ್ ಏನು ಆರೆ ಮಂತ್ ಕೊರ್ನಿ ನನ್ನ ಪಿನ್ ಬತ್ತಿಬೇಕ ಆಯ್ತಾ ಪಿನ್ ಎಲ್ಲ ಕೊರ್ಲೆ ಯಾನೇರೆಗ ಮಂತದ್ದು ಕರೆಕ್ಟ್ ಮಂತ್ ಕೊರ್ಪೆ ಬಂಡೆ ಅಂಚೆ ಹೆಂಗೆ ಮಸ್ತ್ ಹುಸಿಯಾನ ಹೆಂಗೆ ದಾಲ ಗೊತ್ತಿಜ್ಜೆ ಆಯ್ತಾ ಬಿಂಗನ್ ಬೈ ಗೊತ್ತಿಜ್ಜಿ ಚೂಚೂರು ಕಲ್ತೀನಿ ಆತೆ ಮೀನು ತಿಂತೀರಾ ನಾನು ತುಂಬ ತಿಂತೇನೆ ವಾಟ್ಸಪ್ ಮೆಸೇಜ್ ಪನ್ಯ ರಜೆಟ್ ಮೆಸೇಜ್ ಮಲ್ಪೆಡೆ ಇರೇಗ ವಾಟ್ಸಪ್ ಮೆಸೇಜ್ ಪನ್ನಿ ಓ ಅಂಚ ವಾಟ್ಸಪ್ ಪನ್ನಿನ ಇಂಚ ಬರ್ಪಾತಾ ವಾಟ್ಸಪ್ ಮಂತೊಂದು ಇತ್ತ ಮುರಂದಿಂಚು ಮಂತೊಂದು ಇಜ್ಜೆ ಈ ಮೆಸೇಜ್ ಚೇತನು ಓ ಕೊಂಚ ದೂರ ಬೋದಿತ್ತಾರೆ ಮಾರೆ ಸುದ್ದಿಜ್ಜಿ ಯಾನು ಉಲ್ಲೆ ಮಾರೆ ನಿಕುಲೆ ಇಜ್ಜಾರು ಲೈಕ್ ಕೊರ್ಲೆ ಮಾರೆ ಪೊಕ್ಕಡೆದ ಆದೆ ಕಿಂಚ ಬುದ್ಧಂ ಶರಣಂ ಗಚ್ಚಾಮಿ ಸಚಿನ್ ಬಂತೀನಿ ಅಲೆ 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 ತಾದಗ್ಯಾರನ ಅರ್ಸಿದ ಸನ್ಯಾಸಿಗೆ ಅಂದವೇ ಹಾಯ್ ಅರ್ಸಿತ ಉಲ್ಲರ ದಾನ ಮಾರ್ರ ಯಾರು ಒಂಜಿಕೆ ಇವಾಗ ಪೋಯಿನ ಬಂದೇನ್ಯಾರ ಮದುವೆದು ಅರ್ಚಿ ಚೆನ್ನಾಗಿದ್ದೇನಾ ಡಿ ಪಿ ಸೋಕುಂಡು ಪೂಜಾರ್ಲೆ ಥ್ಯಾಂಕ್ ಯು ಕೋಟೇನ್ರೆ ಲೈಕ್ ಕೊರಿಯಸಿಸ್ 10 ಥ್ಯಾಂಕ್ ಯು ಹೆಂಗು ತೋಜೊಂದಿಜ್ಜಿ ನಾವು ಆ ಗುರು ಪ್ರದೀಪ್ ಯಾನ್ ತೂಪನ್ ಮಾರ ಲೈಕ್ ಕೊರಿಯಸಿಸ್ಟ್ ಇಜ್ಜಿ ಬೈಜ್ಜಿ ಹೆಂಗೆ ಪುಕ್ಕಡೆ ಬನೋರ್ಚೀರು ಅದೇ ಸಚಿನ ದೀಪತ್ತೆ ಮೂಗು ಅರ್ಸಿ ಎಲ್ಲ ಅರ್ಸಿ ಈಲ ಪೊರ್ಲು ದೇವಡಿಗ ಸ್ಕೈಕ್ ಫೋನ ಸೂಪರ್ ಅರ್ಸಿತಾ ಸಿಸ್ಟರ್ ಮದಿಮೇಡು ಮಂತ ಮದಿಮೇಡು ಮಂಟ ಪಂಡ ಅಕ್ಕ ನಮಸ್ತೆ ಏನ್ ಚೊಲ್ಲರಿ ಇರೇಗ ಮಸ್ತ್ ಥ್ಯಾಂಕ್ಸ್ ಅವೇ ಯಾನ ಸೌಖ್ಯ ಈರೇನ್ ಚೊಲ್ಲರು ಗುರು ಪ್ರದೀಪ್ ಬಾರಿ ಅಪೂರ್ವ ಮಾರ ಇರೋನ್ ಚೆನ್ನಲ್ ಬರ್ಪುನೆ ಅಕ್ಕ ಅಮ್ಮ ಏನ್ ಚೊಲ್ಲಿರಿ ಅಮ್ಮ ಹುಷಾರುಲ್ಲಿರಿ ಅನ್ನೆ ನಡೆಬೋತೀರು ಅಂಚ ಅನ್ನೆನ ಅವಳು ಉಳ್ಳೇರು ಎಲ್ಲ ಬರ್ಪೇರು ಎಸ್ಗೆ ಎಲ್ಲಾರು ಬರ್ಪೇರು ಅಂಚೈತೆ ಪೋತೇರು ಒಂಜು ವಾರ ಹಾಕೊಂಡು ಎಲ್ಲಗೆ ಪೋದು ಮುರಾಣಿ ಸಂಡೆ ಪೋಯಿರು ಎಲ್ಲ ಸಂಡೆ ಬರ್ತೇರು ವನಸ್ ಮಲ್ತಂದುಲ್ಲ ಅಕ್ಕ ಬೋಡ ಫ್ರೈ ಕೊರಿಯಾ ಶೋಭಕ್ಕ ಅಕ್ಕ ಏನ್ ಸೌಖ್ಯ ಅರ್ಷಿ ನಾನು ಬೇಗ ನಿನ್ನ ವಾಚ್ ಅವರು ಏತಾಯ್ತು ನರ್ಷಿ నీకు మాంటేజ్ అప్లై ఆపుండా ఆఫ్ మాంటేజ్ ఆపుండు ఇక్క నాన్న బేగడు అక్క ఏం సౌఖ్య థ్యాంక్ యూ ఎన్న మది మీద ಇನ್ನ ಮದಿ ಮದಿಗಾರ ಬನ್ನಿ ರೈಮಂಡ್ ಡಿಸೋಜಾ ಹಾಯ್ ಅಲ್ಲಯ್ಯ ರೈಮಂಡ್ ಡಿಸೋಜಾ ಬರ್ತೀನಿ ಫ್ರೈ ಮಲ್ತುನ ಗ್ರೇವಿ ಮಲ್ತುನ ಕೋಟಿ ಅಂದರೆ ಅಲ್ಲಿ ಫ್ರೈಗೆ ಹೆಂಗೆ ಕೇಂಡಲ್ ಬೋಡ ಪಂಡದು ಬಕ್ಕ ಕನಪೇವದು ನಮ್ಮ ಲೈವ್ ಇಡೋ ಇಪ್ಪನ್ನಕ್ಕಲು ಮಾತೇರ್ಲ ಪೊರ್ಲಿ ಏರೇನು ಬಿಡ್ದು ಸುಜಿ ಪೋಯ್ರ ಫ್ರೈಲ ಉಂಡು ಗ್ರೇವಿಲ ಉಂಡು ಗ್ರೇವಿ ಸ್ಟೇಜ್ ಹಿಂಗೆ ಫ್ರೈ ಕಂತ್ಕೊಡು ಫ್ರೈ ಬೋಡು ಅಕ್ಕ ಯಾನ್ಚೂರು ಬ್ಯುಸಿ ಇತ್ತೆ ಕಂಪನಿ ಡ್ಯೂಟಿ ಡೇ ಆ್ಯಂಡ್ ನೈಟ್ ಡ್ಯೂಟಿ ಅಂದೆ ಓಕೆ ಪ್ರದೀಪ್ ಅರ್ಶಿನ ವಾಚರ್ 14 ಆದಿಪ್ಪು ಅಂದ ಅರ್ಶಿ ಇಜ್ಜಪ್ಪ ಜಾಸ್ತಿ ಆಯ್ತು ನಾಂದಿ 2,000 ಮುಟ್ಟ ಆದಿಪ್ಪು ಒನಸಾಂಡೆ ಭಾರತ ಅಕ್ಕ ಇರುದುಂಬು ನೆಟ್ವರ್ಕ್ ಇದ್ನಾಳು ಕುಲ್ಲುಳ್ಳೆ ದೇವರೇ ನೆಟ್ವರ್ಕ್ ಇಜ್ಜ ಐ ಥಿಂಕ್ ಇರ್ನ ಥಿಂಕ್ ಅಂಚ ಅಂದ ಇಜ್ಜಿ 1,000
ಅನ್ಸಂಡು ಇಜ್ಜಿ ಅಲ್ಲ ಒಂಜಿ ರಡ್ಡು ಸಾವಿರ ಮುಟ್ಟ ಕರೆಂಟ್ ಬಂಡಲ್ಲ ಯೂಸ್ ಎಡ್ಡೆ ಉಂಡಲ್ಲ ಈಗ ಓಲೂರು ಏನ ಮಂಗಳೂರು ಕುಡ್ಲ ಕೋಟೆ ಅಂದರೆ ಮದುವೆಯಲ್ಲಿ ಅಷ್ಟು ಇರ್ತದೆ ಎಷ್ಟು ಇರ್ತದೆ ಕೊಂಕಣಿಯ ಮದುವೆಯಲ್ಲಿ ಅಷ್ಟು ಇರ್ತದೆ. ಯಾವುದು ಊಲೂರು ಗುಳ್ಳಡು. ನಾಳೆ ನನಗೆ ರಜೆ ಜಾಲಿ. ಓ ನಿಂಗೆ ನಾಳೆ ರಜೆಯಾ? ಇಜ್ಜಿ ಭಾರತಿ ಸಿಸ್ ಇಚ್ಛಾ ಒಲ್ಪರ್ದು ಲೆಕ್ಕ ಪಾಡ್ನಿಯೇ ಸಚಿನ್ ದಾದನ ಸಚಿನ್ ಪಂಡೇರು ಒಂಜಿ ಸಾರತ ನಾಲ್ಕು ದಾತನ ಯಾನ್ ಪನ್ಪುನು 2 ಸಾರ ಕರೆಂಟ್ ಏರ್ನ ಸರಿ ನೆಟ್ವರ್ಕ್ ಫುಲ್ಲು ಉಂಡಿ ಏರಿಯು ಬೊಕ್ಕ ಏರ ಬಂಡೇರು ನೆಟ್ವರ್ಕ್ ಇಜ್ಜಿ ಬಂಡದು ಇಂಕು ಗೊತ್ತಾಪುಂಡರ್ಶಿ ಒಂಜಿ ಸಾರ ಸಮಥಿಂಗ್ ಇಜ್ಜ ಅಂದ ಹರ್ಷಿತಾ ಏಪ ಮದಿಮೇರೆಗ್ ಆಂಡ ಅಲ್ಲಿಗೆ ನನ್ನ ಮದಿಮೇನೆ 1K ಆವಡ್ ಬಂದು ಕಾತು ಕುಲ್ದಿತ್ತಲ್ಲ ಇತ್ತೆ 1K ಕರಿಂಡತೆ ನನ್ನ ತೆನ್ನಿಕಲು ಬೇಗೋಡು 2K ಮಂತಾರಂದಾಂಡ ರಪ್ಪ ಮದಿಮೇದು ಪೋಪಿನೇ ಅಲ್ಲಿ 2K ಮುಟ್ಟಲ್ಲ ನಾನು ಬೊಕ್ಕ ಪೋಪಲ್ ಮದಿಮೇದು ಪೂಜಾರ್ಲು ಬಂದು ಮಲ್ತೇರಿ ವೈಟಿಡು ಅಂದು ಆತು ಕರಿಂಡು ಏತ್ ಕರಿಂಡು ರಡ್ಡು ಸಾರ ಆವಡ್ಡ ನನ್ನಲ ಮೂಜಿ ತಿಂಗೋಲು ಪೋಪುಂಡು ತುಲೆ ಬಾರಿ ಬಂಗೊಂಡಿ ಇಲ್ಲಿಗೆ ವಾಚ್ ಅವರು ಉಂಡತೆ ಮಸ್ತ್ ಬಂಗೊಂಡರ್ಶಿ ಯಾನೊಂಜಿ ಬತ್ತಿನ ಬಂಗ ಯಾವು ಇತ್ತೆ ಯಾನೊಂಚೂರು 4 ಸಾರ ಅವನ್ ಬತ್ತದ ಐಕಿತ್ತೆ ಇಂಕ ಬತ್ತನು ಆಂಡ ಆಫ್ ಮೋನ್ ಅವರಿಗೆ ಮೂಜಿ ಸಾರ ಎನ್ನ ರಡ್ಡರ ಸಾರ ಆನಗನೆ ಆಫ್ ಮೋನ್ ಅಪ್ಲೈ ಆತನ ಎಂಕ 6 ಒಂಜಿ ಉಳ್ಳೇರು ಗೈಡ್ಲೈನ್ ದಾರು 6 ಮಂತ್ ಕೊರ್ನಿ 6 ನಂಬರ್ ದೇತ ಅರೆಗೆ ಪೂರ ಕಡ್ಪುರಿಯ 1 ನಿಮಿಷ ಮಂತ್ ಕೊರಿಯರು ಲೈವ್ ವಾಚರ್ ಲೈವ್ದ ವಾಚ್ ಅವರು ಆ್ಯಡ್ ಆಪುಡು ಅಂಡ್ ಆನಿಗೆ ಆ್ಯಡ್ ಆಪುಜವು ನಿನ್ನ ಇನಿ ಮಂತಿನ ವಾಚ್ ಅವರ್ದ ಎಲ್ಲ ಮನ್ಪತ ಒಂಜಿ ದಿನಟ್ಟು ತಾಗುಂಡಿಗೆವು ವಾಚ್ ಅವರು ಬಕ್ಕ ನಮಕ್ ವಾಚ್ ಅವರು ಮೇಯ್ನ್ ಅದು ಬರ್ಪುನಿ ಬ್ಲಾಗ್ ಪಾಡು ಬಕ್ಕ ನಿನ್ನೊಂದು ಶಾರ್ಟ್ ವಿಡಿಯೋಡು ಬ್ಲಾಗ್ಡು ನಿಕ್ ಏತು ವಾಚ್ ಅವರು ನಾವು ಆ್ಯಡ್ ಆಪುಂಡು ಬಕ್ಕ ಅಂದೆಕ್ಲ ಆಪುಂಡು ತೊಂದರೆ ಜಾಪುಂಡಿಗೆ ಆಂಡ ವೈರಲ್ ಆವಡು ಮಾತ್ರ ಉಂತ್ಲೆ ಯಾನ್ಲ ಲೈವ್ ಮಲ್ಪು ಯಾನ್ ಬರ್ಪೆ ಚೇತನ್ ಮದಿಮೆ ಎಲ್ಲೇನೆ ಬಲೆ ಮದಿಮೆ ಆಂಡ ಜಾಲಿಗೆ ನಾನು ಒಂಜೆ ಗೂಗಲ್ ಪಿನ್ ಬತ್ತಿಗೆ ಕೊಂಚ ಕಂಟೆಂಟ್ ತಿಕ್ಕೊಂಡು ವಿಡಿಯೋ ಆಂಡ ದಾದು ಗೊತ್ತು ನರ್ಸಿ ನಮಕುಂಡದ ಈ ಒಂದು ವಾಚ್ ಅವರ್ ಆ್ಯಪಿನ ಮಲ್ಲತ್ತ ಆಂಡ ದಾದು ಗೊತ್ತು ನಮ್ಮ ಮಾನಿಟೈಸ್ ಆಯ್ಬೇಕ ನಮ್ಮ ವಾರಡು ಮೂಜಿ ವಿಡಿಯೋ ಲಾಂಗ್ ವಿಡಿಯೋ ಬಕ್ಕ ಶಾರ್ಟ್ ವಿಡಿಯೋ ಬಕ್ಕ ಲೈವ್ ಈತ್ ಕಂಟಿನ್ಯೂ ಮಂತಂದು ಉಪ್ಪುಂಡು ನಮಕ್ ವಾಚ್ ಅವರು ದಿನಕ್ಕೆ 1 ಸಾರ ವಾಚ್ ಅವರೆಲ್ಲ ಬೋಡು ಟೋಟಲ್ ಅದು ಅಪ್ಪಗ ತಿಂಗೋಲ ಆನಗೆ ಇತ್ತು 10 ಸಾರ 3 ಸಾರ ಇಂಚ ವಾಚ್ ಅವರು ಉಂದಾಪುಂಡು ನಮಕ್ ಉಂದ ಆಯ್ಬಕ್ಕ ಬೋನ ಆಯ್ಬಕ್ಕ ಬಕ್ಕ ದಾದನ ಗೊತ್ತಿಜ್ಜಿ ಆಮಣ್ಣ ಕೆಲವು ತೂದುಪ್ಪೆ ತಂಚ ಮದುವೆ ಆಂಡ ಜಾಲಿಗೆ ಅರ್ಚಿ ನಿಮಗೆ ಡೈಲಿ 10 ವಾಚರ್ ಆ್ಯಡ್ ಆಗುತ್ತೆ ಎಲ್ಲಿ ಡೈಲಿ 10 ವಾಚ್ ಅವರು ಆಗುದಿಲ್ಲವ ಹೇಗೆಯಾ ಐ ಥಿಂಕ್ ಇಲ್ಲ ಓ ಇರು ಲೆಕ್ಕ ಪಾಡುನಾ ದಿನಕ್ಕೂ ಮೂಜಿ ವಿಡಿಯೋ ಬುಡ್ಲೆ ಆಪುಜಿಯ ಅವರಿಗೆ ಇಂಕ ಗೊತ್ತಾಗುದು ಇಲ್ಲವಾ ಆಗುದಿಲ್ಲ ಅದು ನಾ ಎಷ್ಟು ಇದಾದ್ರೂ ಕೂಡ ಆಗುದಿಲ್ಲವಾ ಸಂತೆಯವರು ಬಂದು ಎಂತ ಮಾಡ್ತಾರೆ ಇವತ್ತೊಂದು ಸಬ್ಸ್ಕ್ರೈಬ್ ಮಾಡ್ತಾರ ನಾಳೆ ಬಂದು ತೆಗಿತಾರೆ ಸಬ್ಸ್ಕ್ರೈಬರ್ ಆಗ ಎಲ್ಲಿಂದ ಒಂದು ಬೆಚ್ಚ ಆಗ್ತದೆ ಅಂದರೆ ಈಗ ಅವ್ರು ಸಿಕ್ಕಿದ್ರೆ ಇಲ್ಲಿ ಹಿಡಿದು ಕೊಲ್ಲುವಂತ ಆಗ್ತದೆ ನನಗೆ. ಪ್ರಿಯಾ ಯಾರು ಪ್ರಿಯಾ ಇದು ಹಾಯ್ ಪ್ರಿಯಾ ಯಾನು ಮನಸ್ಸುಡುಲ್ಲವೇ ಅಕ್ಕ ಈ ಮನಸ್ಸು ಮಂತೊಂದೆ ಪಾತೇರು ಎನ್ನ ಊರುಡು ಸೌಮ್ಯಕ್ಕ ಉಳ್ಳೇರು ಮೊಗವೀರು 6 ದಿನಕ್ಕೂ ಮೂಜಿ ವಿಡಿಯೋ ಪಾಡೊಂದಿಟ್ಟೇರು ಈ ತರಗೆ ಎಂಚಿನ ಸಬ್ಸ್ಕ್ರೈಬರ್ ಜಾಸ್ತಿ ಉಂಡ ಎಂಚಾವೊಂದುಂಡರ್ನ ಕೋಟೆ ಅಂದ್ರೆ ಹಾಯ್ ಅಕ್ಕ ಅಶೋಕ್ ಹಾಯ್ ಸುವರ್ಣ ಹರ್ಷಿತಾ ವನಸಾಂಡೆ ಎಂಕಿನಿ ಲೈಡ್ ಪಾತೆರ ಬರೆ ಆಯ್ಜಿ ಎಂತೋ ತೋಟಗ್ ಮರ್ದು ಬುಟಿಯರ ಇತ್ತನು ಓ ತೋಟ ಮರ್ದು ಬಿಡ್ಪಿನ ಇದು ಇಂಚ ಮರ್ತದೇರು ಗ್ರೇವಿ ಸೋಕುಂಡಿ ಎಂದ ತಿನ್ನಡಾಲು ಈರೆಗ್ರ ಕೊರ್ಪಲ್ ಉಂತಲೆ ಹಾಯ್ ಹರ್ಷಿಸಿಸ್ ಚೇತನ್ ರೋ ಮೀನು ಬೋರ್ಡ್ ಆನಿಗೆಲೆಗು ಕೊರ್ಪಡ ಬೋಡು
ಅರ್ನ 4 ತಿಂಗಳೇ ಮೋನಾದು ಕಾಸು ಬೈದಿಂದು ಆರು ಫೇಮಸ್ ಅಂದ ಓವಿ ಯಾರನ್ನ ಚಾನಲ್ದ ಪುದರ್ ಬನ್ ಹಾಯ್ ಸಚಿನ್ ಬ್ರೋ ಅಶೋಕರೇ ಹಾಯ್ ಈ ಅಶೋಕನ್ನ ಎನ್ನ ಪಿರವಡೇ ಬರ್ಪಿದಿ ಹಾಯ್ ಸಚಿನ್ ಬ್ರೋ ಅಶೋಕನ್ನ ಡಿ ಪಿ ಪಾಡ್ಲೆ ಹಾಯ್ ಶೋಭಕ್ಕ ಡಿ ಪಿ ಪಾಡ್ಲೆ ಅಶೋಕನ್ನ ಅಶೋಕನ್ನ ಬರೋದಿಲ್ಲ ಸೌಮ್ಯ ರಿತೇಶ್ ಗೊತ್ತಾನ್ ಕಪ್ಪು ದಾರತ ಒಂಜಿ ಮಗಲುಂಡು ಸಸಿ ಇತ್ತಿಳ್ಳು ಮೀನ್ ಮಾತ ಅನ್ಮನ್ಪೇರತ ವಿಡಿಯೋ ತೂತಾಯನ್ ಸಬ್ಸ್ಕ್ರೈಬ್ ಅಂದಾಯ ನಾಳೆಗೆ ಬೊಕ್ಕ ಕಮೆಂಟ್ ಪಾಡ್ದು ತೂ ತೆರಿಜ ಗೊತ್ತಜಿ ಇಂಕ ಒಂಜಿ ಲೈಕ್ ಗೊಂಜಿ ಕೆಂಪುದ ದಾಲ ಬೈಜಿ ಹಾರ್ಟ್ ಬೈಜಿ ಇಂಕ್ ಅಂಡ ಮಲ್ದೆ ಅರ್ನ ಶಾರ್ಟ್ ವಿಡಿಯೋಗೆ ಕೆಲವು ಬೈದನ್ ಮರ ಆಂಡ ಮೂಜಿ ದಿನಕ್ಕೂ ನಮ್ಮ ವಾರಾಗ ಮೂಜಿ ವಿಡಿಯೋ ಪಂಡ ನಿಕ್ ಇನ್ನೊಂದು ಬತ್ತನಲ್ಲ ಅಲ್ಪ ಮೂಜಿ ವಿಡಿಯೋಗೆ ಒಂಜಿ ವಾರ ಅನ್ನಕಂಡ ಮೂಜಿ ವಿಡಿಯೋಗೆ ಆಜಿನದು ವಾಚವರ ತೂತೇನು ಡಿ ಪಿ ಪಾಡ್ಲೆ ಹಾಯ್ ಶೋಭಕ್ಕ ಅಶೋಕನ್ನ ಸೌಮ್ಯ ರಿತೇಶ್ ಬಂದು ಗೊತ್ತೊಂದು ನಿಪ್ಪ ತೂತೇನು ಪೂಜಲ್ ಮಾತೆಲ್ಲ ಡಿ ಪಿ ಪಾಡ್ರೆ ಪನ್ಪುನಿ ಅಕ್ಕ ವನಸಾಂಡೆ ಅಕ್ಕ ದಾದೆ ಸ್ಪೆಷಲ್ ನಮಕ್ ಬಂಗುಡೆ ಎಂಕ್ ಅಶೋಕರ ಹೊರತು ಓಡು ಅಶೋಕನ್ನಾಗ ಕಣ್ಣು ಬೂರುಂಡು ದಾಯಿಗ ಆತು ಪುರ್ಲಾರು ಅರ್ಶಿ ಗೊತ್ತುಂಡು ಆರೆ ಅಂದ್ ಸಸಿತ್ತಲ ಅತ್ತಿ ಪಿಚ್ಚ ಇಂಕೋರ ಸಸಿ ಇತ್ತಿಲ್ದ ಕುಲ್ ಮೀನಿಗೆ ಬತ್ತಿತ್ತೀರಿಯಾ ಅಂಚಯ್ಯನ್ ಸಸಿ ಇತ್ತಿಲ್ ತುಯ್ಯಾನು ಡ್ಯಾನ್ಸ್ ಮಂತೊಂದು ಕಣ್ಣನ ಬ್ಲಾಗ್ ಮಂತೊಂದು ಪೇರು ಅನ್ನೆ ಅಂದು ಎನ್ನ ಚಾನಲ್ ಬರ್ಪುಂಡಾರು ತೂಪೇನಾರೇನು ಯಾನಿತ್ತು ಇನ್ನ ಬ್ಲಾಗ್ಲ ತೂಪುಜಿ ಟೈಮ್ ಇಚ್ಚಿ ಈ ತೂವೊಂದೇನೆ ತೆಂಗ್ಲೆ ಮುಲ್ಪ ವೀಡಿಯೋ ಮನ್ಪರೆಗೆ ಆವೊಂದಿಜ್ಜಿ ಎಂಕ್ ರಜೆಟ್ ಕರಾವಳಿ ಕಿಚನ್ ತೂವೊಂದು ಇತ್ತೆ ಹೌದಾ ಈಗ ಅಂಚ ಎಂಕಲ ತೂಪುಜ ನಿಕ್ ಕರಾವಳಿ ಕಿಚನ್ ತುಪ್ಪ ಎಂಕಲ್ ಬರ್ಚಿ ಆತಾ ಸೌಮ್ಯಕ್ಕ ಯಾನ್ ಫಸ್ಟ್ ಅನ್ನ ಲೈವ್ಗೆ ಪೋದಿತ್ತೆ ಆರು ತೂನಾಗ ಏನನ್ನು ಗುರ್ತಪತ್ತದು ಸಬ್ಲ ಮಲ್ತೇರು ಇತ್ತ ಪೇಮೆಂಟ್ ಬರ್ಪುಂಡ ಇಜ್ಜಿ ಮುರಣಿ ಒಂಜಿ ಪೇಮೆಂಟ್ ಪಾರ್ದಿಜೇರು ಪಂತಿಜೇರು ಹಿಂಗೆ ಪೇಮೆಂಟ್ ತಿಕ್ಕಂಡು ಏತಂದು ಪನ್ಪುಜ್ಜಿ ರಡ್ನ ಪೇಮೆಂಟ್ ಬರ್ತನ ನಿಕ್ಲಿಗೆ ನಾವು ದಾದ ಇಂಚ ಬತ್ತಿ ತೋಷ್ಪವೆ ಅಂತ ಪನ್ನಂತೇರತ್ತ ಅಂದ್ರೆ ಏತ್ ಪೇಮೆಂಟ್ ಬರ್ಪುಂಡು ಗೊತ್ತಿಜ್ಜಾತ ಪೇಮೆಂಟ್ ಪಂಡ್ರೆ ಬಲ್ಲಿಯಾತ ಬೋಲೋ ಭಾರತ್ ಮಾತಾ ಕಿ ಜೈ ಓ ಮಾಯು ಮೌನಶ್ರೀ ಬಂದ್ಲು ಬಾ ಮೌನ ಒಂದು ಲೈಕ್ ಕೊಟ್ಟು ಬಲಗಾಲಿಟ್ಟು ಬಾ ಭಾರಿ ಟೇಸ್ಟ್ ಕಜಿ ಈ ಪೋಸೋಬ ಎಕರ್ದಿಂಚಿ ಟೇಸ್ಟ್ ಉಂಡು ಸೋಕು ಉಂಡು ರುಚಿ ಉಂಡು ಎಂಕುಲು ಮೂಲು ಪಾತಿರಂದು ಅಲ್ಲ ಬೇತೇನೆ ಕರವೆಲಿ ಕಿಚನ್ ಏನಿದ್ದ ಕ್ವೆಶ್ಚನ್ ಆನ್ಸರ್ ಬಾಗ್ತುಲೆ ಯಾನ್ ಕ್ವಶನ್ ಕೇಂದೆ ಅಂದ ಯಾನ್ ಕರವಲಿ ಕಿಚನ್ ತೂಂದಿಜ್ಜಿಯ ಮೌನ ಕರವಲಿ ಕಿಚನ್ ತೂಪರ ಶೋಭಕ್ಕ ಇನ್ನಿತ ರೆಡ್ ಪ್ರಶ್ನೆ ಇತ್ತಿನಿ ಕರಾವಳಿ ಕಿಚನ್ ತೂವೊಂದಿಚ್ಚೆ ಯಾನನ್ನು ಆರ್ಗನೈಸ್ ಗುಡ್ ಕ್ವಶನ್ ಪಂತೇರು ಅಂದ ಶೋಭಕ್ಕ ಮೌನ ಮಿಸ್ ಯು ಯಾನ್ ಕರಾವಳಿ ಕಿಚನ್ ತೂಪುಜ ಅಂದು ಆಗ್ಲೇ ಮಾತ ಮಲ್ಲ ಮಲ್ಲ ಮೇರ್ನ ಕುಡ್ಲ ಫ್ಯಾಮಿಲಿ ಉಂಡತ ಐಕ್ ಅವೇನು ಬರೋ ತೂಪಾನು ಕುಡ್ಲ ಫ್ಯಾಮಿಲಿದ ಅರ್ನ ದೀಪ ಉಳ್ಳೇರದ ಅರ್ನ ತೂಪೆ ಮಿಸ್ ಯು ಶೋಭಾ ಎಂತವ ಮೌನ ನೀನು ಖಾಲಿ ಶೋಭನನ್ನು ಮಾತ್ರ ಮಿಸ್ ಮಾಡುದ ಹಾಗಾದ್ರೆ ನಾನು ಯಾವುದಕ್ಕಿಲ್ಲ ಅಲ್ಲ ನನ್ನನ್ನು ಮಿಸ್ ಮಾಡೋದೇ ಇಲ್ಲ ಹೋಗು ಆರು ಮಸ್ತ್ ಎಡ್ಡೆ ಮಾರ್ರೆ ಕರಾವಳಿ ಕಿಚನ್ ಫೇವ್ರೇಟ್ ಅಂದ ಕರಾವಳಿ ಕಿಚನ್ ಮುರಾಣಿ ಯಾರನ್ನ ಇಲ್ಲೋಕ್ಕೆಲ್ಲಾಡತ್ತ ಮಲ್ಲ ಏನು ಊಟ ಸ್ಪೆಷಲ್ ಎಲ್ಲರದು ನನಗೆ ಬಂಗುಡೆ ಮೀನು ಶೋಭನಿಗೆ ಮೀನು ಮತ್ತು ಕೆಲವರಿಗೆ ಇದರಲ್ಲಿ ಸ್ವಲ್ಪ ವೆಜ್ ಮತ್ತು ನಾನ್ ವೆಜ್ ಎಲ್ಲ ಉಂಟು ನಿನಗೆಂತ ಮೌನ ನಿನಗೆಂತವ ಯಾನು ಮಿಸ್ಸಿ ಮಲ್ಪುಜಿ ಯಾರನ್ನ ಬ್ಲಾಗ್ ಬೊಕ್ಕ
ಸಣ್ಣ ಬ್ಲಾಗ್ ರಡ್ಡು ಜನತ ಅವಾಗಲೂ ಮಿಸ್ ಮಲ್ಪುಜಿ ಅರ್ಶಿ ಈ ಎಂಚ ಮಿಸ್ ಮಲ್ಪುಜನ ಅಂಚೆನೆ ಯಾನು ರಕ್ಷಿತನ ಬ್ಲಾಗ್ ಮಿಸ್ ಮಂತಂದು ಪೂಜಿ ಅಲ್ಲ ಇನ್ನಿಲ್ಲ ಕೋಡೆ ಬರ್ಪಡ ದಿನೋಲ ತೂಪೆ ಗೊತ್ತದ ಬೊಕ್ಕ ಏರ್ನ ಮಿಸ್ ಮಲ್ಪುಜಿ ಪಂಡ ಯಾನು ಬ್ಲಾಗು ಅಕಲ ದಿನ 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 ತೂಪೆ ಬೊಕ್ಕ ಮೊಕ್ಕನ ಕನ್ನಡ ವಿಷಯ ಬ್ಲಾಗ್ ಉಂಡತ ವಿಷಿ 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 ವಿಷಯ ಕನ್ನಡ ಅಕಲ್ನ ಅಕಲ್ನ ಬ್ಲಾಗುಲ್ಲ ಮಿಸ್ ಮಲ್ಪುಜಿ ಯಾನು ಭಾರತಕ್ಕ ನಿಮ್ಮನ್ನು ನೋಡಲಿಕ್ಕೆ ಮಾತು ಆಡಲಿಕ್ಕೆ ದಿನ ಬರ್ತೀನಿ ಹೇಗೆ ಮಿಸ್ ಮಾಡುವುದು ಥ್ಯಾಂಕ್ ಯು ಹರ್ಷಿತವನ್ನ ಸ್ಯಾಂಡೆ ದಾದೆ ಕಜಿಪ್ಗೆ ಬೇಳೆ ಮೂಲಂಗಿ ಸಾಂಬಾರು ಅನ್ನ ಚಪಾತಿ ಬೀನ್ಸ್ ಪಲ್ಯ ಮೊಸರು ಹಪ್ಪಳ ಉಪ್ಪಿನಕಾಯಿ ಇಷ್ಟು ಓ ದೇವರೇ ಎಂಥ ಪದಾರ್ಥ ಮಾರ ಇದೆ ಇದಕ್ಕೆ ಇದರ ಎದುರುಗಡೆ ಮೀನು ಚಿಕನ್ನು ಅದೆಲ್ಲ ಬೇಡ ಅದು ಇದ್ರೆ ಸಾಕು ನನಗೆ ಬೇಳೆ ಇಷ್ಟ ನನಗೆ ಮೂಲಂಗಿ ಸಾಂಬಾರಕ್ಕೆ ಅನ್ನ ಚಪಾತಿ ತುಂಬ ಇಷ್ಟ ಸೂಪರ್ ಮೊಸರು ಹಪ್ಪಳ ಉಪ್ಪಿನಕಾಯಿ ವಾ ಅಷ್ಟು ಒಂದು ಸಾತಿಜಿ ಇತ್ತೆ ಕೊಕ್ಕ ಕಜಿ ಪಾವನುಂಡು 4 ಪೀಸ್ ಪಾಡೊಂದು ಬತ್ತದು ತಿನ್ನೊಂದಿಲ್ಲ ಓ ಇನಿ ವಾಲೆಕ್ಕಡು ಕೊಕ್ಕ ಅಂದಾಯ್ನೇಕ ಅಂದ ಅವನ್ಕೆ ಆಯ್ನೇಕ ಅಲ್ವಾ ಭಾರತಕ್ಕ ಹೌದು ಮೌನ ನೀನು ಹೇಳಿದ್ದು ಕರೆಕ್ಟ್ ಆಯ್ತಾ ವೆಂಕಟೇಶ್ ಹಾಯ್ ಗುಡ್ ಈವ್ನಿಂಗ್ ಮೈ ನೇಮ್ ಈಸ್ ವೆಂಕಟೇಶ್ ಓಕೆ ದೊಡ್ಡಬಳ್ಳಾಪುರ ಬ್ಯಾಂಗಳೂರು ಡಿಸ್ಟಿಕ್ ಕರ್ನಾಟಕ ನಿಮ್ಮದು ಊಟ ಆಯ್ತಾ ಜೈ ಶ್ರೀರಾಮ್ ವೆಂಕಟೇಶ್ ಅವರೇ ನಮ್ಮ ಊರು ನನ್ನ ಹೆಸರು ಭಾರತಿ ಅಂತ ಚಾನಲ್ ನೇಮ್ ಬಂದುಬಿಟ್ಟು ಕುಡ್ಲ ಬಿರ್ವಾಸ್ ನನ್ನ ಹೆಸರು ಭಾರತಿ ಅಂತ ನಾವು ಇರೋದು ಮಂಗಳೂರಲ್ಲಿ ನಾವು ಅಷ್ಟೇ ಮಾರೈತಿ ದಿನ ನಮ್ಮ ಮನೆಯಲ್ಲಿ ಇಷ್ಟೇ ಇರ್ತದೆ ಓ ದೇವರೇ ನಾ ಬರ್ಬೇಕಾ ಹಾಯ್ ಹರ್ಷಿ ಒನಸಾಂಡಗೆ ಮೌನ ಕೊಕ್ಕ ನಮ್ಮ ಮಕ್ಕಳ ಉಂಡು ಹರ್ಷಿ ಅಲ್ಲಿ ಕೊಪ್ಪಲಿ ಪ್ರೆಗ್ನೆಂಟ್ ಬಗ್ಗೆ ವ್ಲಾಗ್ ಮಾಡೋದು ಸುಮಾರು ಹುಡುಗಿಯರು ಗೊತ್ತಿದೆಯಲ್ಲ ಎಂತದ ಅಕ್ಷಯ್ ಅವರೇ ಅದು ಜೀವನದಲ್ಲಿ ಇದ್ದದೇ ಅಲ್ವಾ ಪ್ರೆಗ್ನೆಂಟ್ ಬಗ್ಗೆನಾ ಅದರ ಬಗ್ಗೆ ನಮಗೆ ಮಕ್ಕಳಾಗಿ ಆಗಿದೆ ಈಗ ಪ್ರೆಗ್ನೆಂಟ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಎಂತ ಗೊತ್ತುಂಟಾ ಈಗ ನಾವು ಹೆಲ್ತ್ ಬಗ್ಗೆ ಮಾತಾಡಬೇಕು ಯಾಕೆಂದರೆ ನಮಗೆ ಹೆಲ್ತ್ ಮುಖ್ಯ ಅಲ್ಲ ಹಾಗೆ ಶೋಭು ಹಾಯ್ ವನಿತಕ್ಕ ಮೌನ ವನಿತಕ್ಕ ಅಶೋಕನ್ನ ಉನ್ಕ ಬಲೆ ಊಟ ಆಯ್ತಾ ಮೌನ ವನಿತಕ್ಕ ಬಲೆ ಉನ್ಕ ಈ ಶೋಭಕ್ಕ ಮೌನ ಅಂತ ಕರೆಯೋದು ಮುಂದೆ ಮಾತಿಲ್ಲ ಎಂತ ಇಲ್ಲ ಹೌದು ಅಷ್ಟೇ ಹಾಯ್ ಶೋಭಕ್ಕ ದಾನೆ ಬಾರಿ ಅಪೂರ್ಪ ಬುಕ್ಕ ಇಂಚೊಲ್ಲರು ಪನಂದುಲೇರು ಮೌನ ಊಟ ಯಾನು ಬಂಗಾಲ್ಪ ಬನ್ನಗಲ್ಪ ಎಲ್ಲುಲ ಪಂದರ್ಶಿ ಅಂಚನ ಇರ್ ಬನ್ನಗ ಎಲ್ಲುಲ ಪಂದರ್ಶಿ ಪೂರ ಖಾಲಿ ಮನ್ಪಾಲ್ ಇಜ್ಜೆ 2 ಪೀಸ್ ದೀವಲ್ ಫೈನ್ಗೆ ಶೋಭ ಊಟ ರೆಡಿ ಉಂಟು ಆದರೆ ತಿಂದಿಲ್ಲ ಅನ್ನ ನಾನು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ನಾನೇನಾಯ್ತಾ ಅಶೋಕನ್ನ 2 ಪೀಸ್ ತೆತ್ತಿಪ್ಪೆ ಲೆಡ್ ಬತ್ತ ಬಕ್ಕ yank ಗೊತ್ತಿಜ್ಜಿ ಅಂದು ಅಲ್ಪ ಏರಲ್ಲ ಬತ್ತ ತಿಂದು ಪೋವೇರಿಜ್ಜಲ್ಲ ವೆಯ್ಟ್ ವನಿತ ಬತ್ತಲ್ ಈಟಿಂಗ್ ಫಿಶ್ ಈ ಈಟಿಂಗ್ ಫಿಶ್ ಆಯ್ಜ ದಾದ ವನಿತಾ ಉಂಡನಾ ವಿಶಿ ಬ್ಲಾಗ್ ಚಾನಲ್ ಉಂಡದ ಮಸ್ತ್ ಎಡ್ಡೆ ಪುಡಿಯ ಶೋಭಾ ಎಂತ ವನಿತಕ್ಕ ಇಮೋಜಿ ಅದೀಗೆ ಹೀಗೆ ಮಾಡಿ ಕೂತ್ಕೊಂಡಿದ್ದಾಳೆ ಅವಳು ಹರ್ಷಿಗೆ ಬಾಂಬೆ ಹೆಂಗೆ ಉಂಟು ಬಾಂಬೆ ಸ್ವಲ್ಪ ಉದ್ದ ಮತ್ತು ಸಪುರ ಮತ್ತು ಕಾಲಿಲ್ಲ ಅದಕ್ಕೆ ಕೈಕಾಲಿಲ್ಲ ಅಂತೆ ಹೀಗೇನೆ ಸುಮ್ಮನೆ ಇರ್ತದೆ ಅಂತೆ ಎಂತ ಮೌನ ಬೇವು ಹೇಗೆ ಉಂಟು ಮಳೆಯಲ್ಲಿ ಮುಕ್ಕಿದೆ ಅಂತೆ ಅಲ್ಲಿ ಮಳೆಗೆ ಮುರ್ಕಿ ಬೊಲ್ಲ ಬರಲಿಕ್ಕೆ ಚೂರುಂಟಂತೆ ಅಲ್ಲಿ ಬ್ಯಾಂಗ್ಳೂರೆಲ್ಲ ಕಡಲಿಲ್ಲಲ್ಲ ಹಾಗೆ ನೋಡಲಿಕ್ಕೆ ಸುಂದರವ
ವಾ, ಸುಂದರ ಅಂತೆವಾ, ತುಂಬ ಸುಂದರ ಉಂಟಂತೆ ನೋಡಲಿಕ್ಕೆ. ಪ್ಯಾರ ಪ್ಯಾರಾಗ ಯಾರೇ ಸಾಂಗ್ ತುಂಬ ಚೆನ್ನಾಗಿದೆ. ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರ. ಪ್ಯಾರ್ ಪ್ಯಾರಾಗ ಯಾರೇ ಅದಾ. ಮುಂಬೈ ಸೂಪರ್ ಮೌನ. बातों में तेरी जादू किया बेटा जो कन बोले चूड़ी ಮುಂಬೈಗೆ ಹೋಗ್ಬೇಕು, ಮುಂಬೈ ನೋಡಬೇಕು. ಎಂತವ ಮೌನ, ಲೈಕ್ ಕೂಡ. ಬಾಯ್ ಅರ್ಷಿತಾ, ಬಾಯ್ ಭಾರತಕ್ಕ, ಬಾಯ್ ಶೋಭಕ್ಕ, ಬಾಯ್ ಬಾಯ್. ನೀ ಚೇತನ್, ನಿಮಗೆ ಚಾನಲ್ ಉಂಟವಾ? ಶೋಭಾ ತಂಗಿ, ಖಾದರ್ ಭಯ್ಯ, ಅಸ್ಸಲಾಂ ಅಲೈಕುಂ. ಓ ಮೌನಶ್ರೀ, ಮೌನ ಟೈಪ್ ಮಾಡಲಿಕ್ಕೆ ಆಗಲ್ಲ, ಊಟ ಮಾಡ್ತಾ ಇದ್ದೆ. ಊಟ ಮಾಡ್ತಿದ್ದ ಅಂದವಳು. ನಾಗರಾಜ್ ಪೂಜಾರಿ ಅಕ್ಕ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಾಗರಾಜ್. ಒಂದು ಲೈಕ್ ಕೊರ್ಲೇವಿ. ಲೈಕ್ ಡನ್, ಥ್ಯಾಂಕ್ ಯು. ಲೈಕ್ ಕೊಟ್ಟಿದ್ದಾಯ್ತು ಆಗಲೆಕ್ಕ. ಹೌದಾ ವನಿತಕ್ಕ ಅಂತ ಹೇಳ್ತಿದ್ದೆ ಶೋಭಾ. ಎಂತದ ನಿನ್ನದು ಶೋಭಂದು? ಶಿವನಂದ, ಚೆನ್ನಾಗಿ ಹಾಡಿ ಪ್ಲೀಸ್. ಊಟ ಆಯ್ತಾ? ಊಟ ಇಲ್ಲ, ಇನ್ನಾಗಬೇಕಷ್ಟೇ. ಊಟಕ್ಕೆ ನಮಗೆ ಮೀನು ಫ್ರೈ ಬಂಗುಡಿ. ಎಂತ ಆಡೋದು ನಾನು? ನಿನಗೆ ಊಟದೇ ಚಿಂತೆ ಶೋಭಕ್ಕ. ಹೌದು ನಿಜ. ಅವಳಿಗೆಂದು ಊಟ ಊಟ ನಾನೇ ಮಾಡೋದಿಲ್ಲ ಊಟ. ಎನ್ನಡ ಚಾನಲ್ ಇಜ್ಜಿ ಅಕ್ಕ, ಇಲ್ಲಿ ಚಾನಲ್ ಇಜ್ಜ ಸಪೋಟ ಅಕ್ಕ. ಬಾಯ್, ಹುಷಾರು. ಓಕೆ 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 ನಾಗರಾಜ್, ಬಾಯ್ ಬಾಯ್. ಮೌನ, ನಿನ್ನ ಅಲ್ಲಿಗೆ ಹಾಂ ತಿನ್ನಿಸೋದು ಬೇಡವಾ? ಅಳಿಯನಿಗೆ ತಿನ್ನಿಸೋದು ಬೇಡವಾ? ಹರ್ಷಿ, ನನ್ನ ಅಜ್ಜಿ ಅಜ್ಜ ಇಲ್ಲ. ಯಾಕೆ? ಅಜ್ಜಿ ಸಹ ಇಲ್ಲ, ಅಜ್ಜ ಸಹ ಇಲ್ಲ, ಯಾರು ಬರೋದಿಲ್ಲ ಈಗ. ಅದು ಅಜ್ಜ ಅವನು ಬರೋದಿಲ್ಲ, ಮತ್ತು ಉಮೇಶ ಬರೋದಿಲ್ಲ, ಮತ್ತು ಅಜ್ಜಿ ಸಹ ಬರೋದಿಲ್ಲ. ಅಂದೆ ಓಕೆ. ಅಜ್ಜಿ ಕೊಟ್ಟಿರು ಹೋಗಿರ್ಬೇಕು. ಅಜ್ಜಿ ಕೊಟ್ಟಿರು ಹೋಗಿದ್ದಾರೆ. ಅಲ್ಲಿ ಕಾಲಲ್ಲಿ ಹಾಕಿ ತುಳಿತಾರೆ ಮತ್ತೆ ಹೋದರೆ. ಹಳೆಯನಿಗೆ ಹುಡುಗಿಗೆ ತಿನ್ನಿಸೋದು ಗೊತ್ತು ಬಿಡ, ಅವನ್ನೇ ತಿನ್ನಲಿ. ಹೌದು, ಜೋರು ಪಲ್ಲೆ ಸಾಂಗ್ ಈಗಲೂ ಅವರಿತ ಈಗ ಬರ್ತದೆ. ಬಾತೋ ಮೆ ತೇರಿ ಜಾದೂ ಕಿಯಾ. ಅವ ಆತೆ ಬರ್ಪುನಿಯಾ. ಹಿಂಗೆ ದಡ್ಕನ್ ಫಿಲ್ಮ್ ಬಣ್ಣ ಮಸ್ತ್ ಇಷ್ಟ. ಓಲ್ ಪದ್ಯದುಂಡದ ಬಲ್ಪನ್. ನೀ ನೀರಿಗೆ ಬಾರಿ ಚಿನ್ನಿ ಬಿಂದಿಗೆ ಇಟ್ಕೊಂಡು, ನಾನು ನೋಡಕ್ ಬರ್ತೀನಿ ನಿನ್ನ. ನನಗೆ ಬರಲ್ಲ ಅದು ಸಾಂಗ್. ಒಂದು ಸಲ ಈ ಸಾಂಗ್ ಆಡಿ, ಅಯ್ಯೋ ದೇವರೇ ನನಗೆ ಬರೋದಿಲ್ಲವಾ. ಪ್ರಜ್ಞಾನ್ ಮೌನ ಅಲಿಯ. ಎಂತದ ಪದ್ಯ ಇಲ್ಲ, ಬರಲ್ಲ ನನಗೆ ಆಡಲಿಕ್ಕೆ. ಬರಿದ್ರೆ ನಾನು ಹಾಡ್ತೀನಿ. ನಾನು ನೋಡಕ್ ಬರ್ತೀನಿ ನಿನ್ನ ಅಪ್ಪನ ಕರ್ಕೊಂಡು. ಅಜ್ಜಿ ಎಲ್ಲ ಮೌನ. ಅಜ್ಜಿ ಇಲ್ಲ, ಮೌನ. ನನ್ನ ಅಜ್ಜಿ ಆಗ್ಬೋದಾ ನಿಂಗೆ? ಶೋಭಾ, ಕಲ್ಯಾಣಿಗೆ ಹುಡುಗಿಗೆ ತಿನ್ನಿಸೋದು ಗೊತ್ತು ಅಂದಿದ್ದು ವಿಡಿಯೋ ಅಲ್ಲಿ ತಿನ್ನಿಸ್ತಾ ಇದ್ದ ಅಲ್ಲ. ಓ, ಅದನ್ನು ನೀನು ಹೇಳುದ ಈಗ? ಚಂದಕ್ಕಿಂತ ಚಂದ ನೀನು ಸುಂದರ, ನೋಡ ಬಂದ ಚಂದರ. ಪ್ಲೀಸ್ ಸೈಡಲ್ಲಿ ಇರಬೇಡಿ, ಎಲ್ಲರೂ ಒಂದು ಲೈಕ್ ಮಾಡಿ ಆಯ್ತಾ. ಹಾಗೆ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಹಾಗೆ ಚಾನಲ್ ಶೇರ್ ಮಾಡಿ. ಬರ್ಸ ಇಜ್ಜಕ್ಕ ಯಾಕಡೆ ಬರ್ತಿತ್ತು ಸ್ವಲ್ಪ ಬರ್ಸ ಇತ್ತೀಚೆ ಮಾತ್ರ ಬರ್ಸ ಪೋಡು. ಬರ್ಸ ಬಾದನ ಬರ್ಸ ದಾದಾದನ.
ಬರ್ಸಗೊಂಜಿ ರಜೆ ಬುರ್ಚಿ ಬರ್ಸಗೊಂಜಿ ರಜೆ ಬುರ್ಚ ಬಂಡ ಬರ್ಸ ಬತ್ತನತ್ತ ರಜೆ ಮನ್ಪುನು ಬರ್ಸನೇ ಇಜ್ಜಿ ಸರ್ತಿ ಒಂದೊಂಜಿ ಜೂನ್ ಕರಿಯಾಡು ಒಂದು ಜೂನ್ ಕರಿಯಾಡು ನಿಕ್ ನೆಕ್ಸ್ಟ್ ಮಂತ್ ಇರ್ತುಲ್ಲ ನಿದ್ದೆ ಬರ್ತಾ ಇದೆಯಾ ಭಾರತಕ್ಕ ಇಲ್ಲವಾ ಬೆಳಿಗ್ಗೆ ಬಂತು ಮಳೆ ಶೋಭಕ ಬೆಳಿಗ್ಗೆ ಇರಲಿಲ್ಲವಾ ತುಂಬ ಬಿಸಿಲಿತ್ತು ನಮ್ಮ ಕಡೆ ಬಿಸಿಲಿತ್ತು ಮತ್ತು ಅಲ್ಲೆಲ್ಲ ಬೆಳಿಗ್ಗೆ ಎಂಥ ಗುಡುಗು ಮಿಂಚಲಿತ್ತಂತೆ ಬುಕ್ಕ ಇಡೀ ಏನು ಸ್ಯಾಟರ್ಡೆ ಮಲ್ಪೇರು ಬುಕ್ಕ ಇಡ್ಲಿ ವಂಚನ ಮೌನ ಹೇಗಿದೆ ಮಳೆ ಇನಿ ಬರ್ಸ ಉಂಡಾ ಬರ್ಸ ನಿಜ ಓಲೇರು ಮಾರ 7 ಜನ ಐಡುಲೇರು ಉಂಡಿಯವನಿದಕ್ಕ 7 ಜನ ಐಡಲ್ಲಿದ್ದಾರೆ ಅಲ್ಲಿ ಬಿಡಿ ಲೈಕ್ ಡನ್ ನೀವೀಗ ಕೊಟ್ಟದ ಕಾದರ್ ಲೈಕ್ ಹೌದಾ दिल ने एक कहा है दिल से मोहब्बत हो गई है तुमसे मेरी जान मेरे दिल ಮಕ್ಕಳು ಸ್ಕೂಲಿಗೆ ಹೋಗುವಾಗ ಮತ್ತು ಬರುವಾಗ ಮಾತ್ರ ರೈನ್ ಅದಕ್ಕೆ ಸಹ ಗೊತ್ತುಂಟು ಮಳೆಗೆ ಸಹ ಲೈಕ್ ಕೊಡಿ ಹೌದಕ್ಕ ಅವರು ವ್ಲಾಗ್ ಮಾಡಿ ಹಾಕ್ತಾರೆ ನಾನು ನೋಡಲಿಕ್ಕೆ ಯಾರು ಲಾಗ್ ಮಾಡಿ ಹಾಕೋದು ಯಾರು ಅಯ್ಯಪ್ಪ ಲೈವಿಗೆ ಬನ್ನಿ ಜನರೇ ಹೌದು ಬನ್ನಿ ಇಳಿದು ಬನ್ನಿ ಜನರೇ ನಮ್ಮಲ್ಲಿ ಮಳೆ ಇಲ್ಲವಾ ಏಕೆಯಾ ಸರಿ ಲೈಕ್ ಡನ್ ನಿಮ್ಮಲ್ಲಿ ಚಂದ ಬಿಸಿಲ ಇಲ್ಲಿ ಎಂತ ಮತ್ತೆ ಬಿಸಿಲಲ್ಲವಾ ಇಲ್ಲಿ ಮಳೆಯಲ್ಲಿಂದ ಬರ್ತದೆ ನಿಮಗೆ ನಾನು ನೋಡುವಾಗ ಇಲ್ಲಿ ಬಿಸಿಲೇ ನಾನು ಇವತ್ತು ಬಟ್ಟೆ ಒಣಗಿದೆ ಗೊತ್ತಾ ಶೋಭಾ ನಾನು ಇವತ್ತು ಒಗ್ದ ಬಟ್ಟೆ ಎಲ್ಲ ತುಂಬ ಒಣಗಿಸಿ ಹಾಕಿದ್ದೆ ಅಲ್ವಾ ಅದೆಲ್ಲ ಈಗ ಒಣಗಿದೆ ನನಗೆ ನಿಮ್ಮಲ್ಲಿ ಚಂದ ಬಿಸಿಲ ನಂಗೆ ಇದೊಂದು ಬಂದು ತುಂಬ ಉಪಕಾರ ಆಯ್ತಾಯ್ತಾ ಅದಕ್ಕೆ ಬಾಯಿ ಅಕರಿಸ್ತದೆ ಯಾರು ಮಾತಾಡಿಲ್ಲ ಅಂದ್ರೆ ಮೌನ ಊಟ ಆಗಿಲ್ವಾ ನಿನ್ನ ಸ್ನೇಹದಿಂದ ಊಟ ಆಗಿಲ್ಲ ಶೋಭಾ ಐ ಪೊಂಜವೆ ಮೂರ್ತೀಸ್ ಒನ್ ಲೈಕ್ ಮೀ ಲೈಕ್ ಮೂರ್ತೀಸ್ ಬತ್ತೆ ಹಾಯ್ ಪೊಂಜವೆಗೆ ಅಮ್ಮ ಹೇಗಿದ್ದಾರೆ ಯಾರ್ದು ಲೈಕ್ ಡನ್ ಥ್ಯಾಂಕ್ ಯು ಮೂರ್ತಿ ವಿಡಿಯೋ ಬ್ಲರ್ ಹೌದಾ ಬಿಟ್ರೆ ಬಂದಿದ್ದ ದಾದಮೇ ಹಾಂ ಅವಳು ಎಣ್ಣೆ ಪೂರ ಕಾವ್ಯ ಏ ಕಾವ್ಯ ಇಂದಮ್ಮೆ ಎಣ್ಣೆ ದಾದಮ್ಮಂತది ಕಾವ್ಯ ಒಂದು ಮುಚ್ಚಿದಾಯ್ತು ಮೈಪುದೆ ಪೂರ ಗುಪ್ಪಿದೆ ಅಲ್ಪ ಎಂಚಿನ ಮನ್ಪುನ ರಾಯಿ ಬಂದಿದ್ದಕ್ಕ ಅವರು ಅವತ್ತು ಆಸ್ಪತ್ರೆಯಿಂದ ಲೈವ್ ಮಾಡಿದ್ದು ನೀವೇವಾ ಭಾರತಿ ಅಕ್ಕ ಹೌದು ಹಾಸ್ಪಿಟಲಲ್ಲಿದ್ದೆ ನಾನು ಎನ್ನ ಮಾಡಲ್ಪ ಕಾವ್ಯ ಹೌದೌದು ನಾನೇ ಆಸ್ಪತ್ರೆಯಲ್ಲಿರುವಾಗ ತಾಯಿ ಊಟ ಆಗಬೇಕು ಒಂದು ನಿಮಿಷ ಬಂದೆ
ಬನ್ನಿ ಆಯ್ತಾ, ನೀರು ಕುಡಿದು ಬಂದದು. ದಾದಾ ಫ್ರೈ ಮಲ್ಪುನ ಅಂದಿ ಅವೇ. ಮನೇಲಿ ಎಲ್ಲ ಆರಾಮ ಇದ್ದಾರೆ ಅಕ್ಕ, ನಿಮ್ಮಲ್ಲಿ ಹೆಂಗೆ ಇದ್ದಾರೆ? ಮೌನ ನಿನ್ನ ಅಜ್ಜಿ ಹೇಗಿದ್ದಾರೆ? ಎಂಕುಲು ರಡ್ಡೆ ಫ್ರೈ ಶೋಭಾ ಇರೇಗ ಕೊರ್ಪುನನೆ ಅಕ್ಕ, ಕೊರ್ಪಿನೇನೆ ಅಕ್ಕ. ಮೌನ ನನಗೆ ಇವತ್ತು ಗೂಗಲ್ ಪಿನ್ನಿಗೆ ಅಪ್ಲೈ ಬಂತ, ಗೂಗಲಿಗೆ ಅಪ್ಲೈ ಬಂತ. ಯಾರ 17 ಲೈಕ್ ಇತ್ತು ಗೊತ್ತಂಡ, ಯಾರ ತಗೊಂಡೋದ್ರು ಒಂದನ್ನು. ವನಿತಾ, ಶೋಭು, ಅಜ್ಜಿ ಪರವಾಗಿಲ್ಲ. ಯಾರ ಲೈಕ್ ತೆಗೆದ್ರು ಕೊಡೀರ ನನ್ನ ಲೈಕನ್ನು. ಯಾರು ತೆಗ್ದದ್ದು ಹೋಗುವಾಗ? ಅಜ್ಜಿ ಪರವಾಗಿಲ್ಲ ಅಂತೆ. ಎಂತ ಸೆಕೆ ಇಲ್ಲ ನನಗೆ, ತುಂಬ ಸೆಕೆ. ಕೊಟ್ಟರು. ಯಾರ ತೆಗ್ದದ್ದು? ಮೂರ್ತಿಯಾ? ನಾಳೆ ಹಾಲಿಡೇ ಮೌನ. ನೋಡುವ ನಾಳೆ ಒಂದು ಬ್ಲಾಗ್ ಮಾಡಲಿಕ್ಕೆ ಆಗ್ತದಾ ಅಂತ ನೋಡ್ತೇನೆ ಆಯ್ತಾ. ನಾಳೆ ಹಾಲಿಡೇ ಮೌನ. ನಾನು ಗೂಗಲ್ ಪೆನ್ನಿಗೆ ಅಪ್ಲೈ ಮಾಡಿದೆ ಇವತ್ತು. ಅಪ್ಲೈ ಮಾಡಿದ ಮೂರ್ತಿ. ನಿಮ್ಮದೆಂತವ ಬೊಬ್ಬೆ? ಮತ್ತೆ ನೀವೆಂತ ಬಂದು ಲೈವ್ ಆಗ ನೋಡ, ಯಾರ ಒಂದು ಲೈಕ್ ಎಲ್ಲ ತಗೊಂಡೋಗುದಾ? ಸುಮ್ಮನೆ ಲೈಕಲ್ಲಿ ಆಟ ಆಡುದಾ? ಇವನೇ ಮೂರ್ತಿ ಎಲ್ಲ ತೆಗೆದುಕೊಂಡು ಹೋಗುದು, ಅವರಿಗೆ ಕೊಂಡು ಹೋಗುದು ಮನೆಗೆ. ಕೊಡ್ಲಿಲ್ಲ ಆದರೆ ಪರವಾಗಿಲ್ಲ ಆಯ್ತಾ, ಎಷ್ಟುಂಟು ಅಷ್ಟಕ್ಕೆ ನಾನು ಖುಷಿ ಪಡ್ತೇನೆ ಆಯ್ತಾ. ಹೋಗು ಶೋಭಾ ಅಕ್ಕ, ಭಾನುವಾರ ಕೂಡ ಹೋಗು, ಒಬ್ಬಳೇ ಇದ್ದುವ. ಹೌದಾ? ಲೈಕ್ ಡನ್. ಯಾರ ತೆಗಿಯುದದು? ಆಟ ಆಡ್ತಾರೆ. ದೀಪತ್ತೆ ಕಂಗ್ರ್ಯಾಚುಲೇಷನ್ ಭಾರತಿ ಡಾರ್ಲಿಂಗ್. ಥ್ಯಾಂಕ್ ಯು ಆಯ್ತಾ. ಇದೆಲ್ಲ ನಿಮ್ಮಿಂದ ಆಯ್ತಾ ಮೌನ, ಎಲ್ಲ ನಿಮ್ಮಿಂದ. ನೀವು ಎಲ್ಲ ನನ್ನ ಹಿಂದೆ ಸಪೋರ್ಟ್ ಆಗಿ ನಿಂತುಂಟಲ್ಲ, ನನ್ನನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿದ ನೀವು. ಇಲ್ಲಂದ್ರೆ ಯಾವತ್ತೇ ನಾನು ಹೋಗ್ತಿದ್ದೇನ. ಅಂದರೆ ಫಸ್ಟ್ ನಾನು ಲೈವ್ಗೆ ಬರುವಾಗ ಉಂಟಲ್ಲ, ತುಂಬ ಜಗಳ ಆಗ್ತಿತ್ತಲ್ಲ, ಹಾಗೆ ನಿಮ್ಮ ಮಂಡೆಗೆ ಬಡಿತೇನೆ ಆಯ್ತಾ. ಬಾ ಮೂರ್ತಿ, ನಿನ್ನ ಲೈಕ್ ತಗೊಂಡೋಗಿದ್ದೆಲ್ಲ, ನಿನಗೆ ನಾನು ಕಳಿಸ್ತೇನೆ. ನಿನ್ನ ಲೈವ್ಗೆ ಬಂದು ಲೈಕ್ ಕೊಡೋದಿಲ್ಲ ನಾನು. ಮೌನ, ನಾನು ಒಬ್ಳೇ ಡಾರ್ಲಿಂಗ್ ಅಲ್ವಾ. ಕಮ್ಮಿದ್ದ ಪನ್ಪರಿಗೆ ಬರ್ಸ, ಕಮ್ಮಿಂದು ಪನ್ಪೆರಿಗೆ ಬರ್ಸ. ಈ ಸತ್ ಕಮ್ಮಿಯಾ ಅಂದ ಮಲ್ಲೆಜ್ಜಿ ಪಡ್ ಕಮ್ಮಿ ಪಡ್. ಅದೇ ಬೇಜಾರಿಜ್ ಕಮ್ಮಿ ಆಡಲ್ಲ. ನಿನಗೆ ಹಾರ್ಟಲ್ಲಿ ನಿಶಾಂತ್ ಉಂಟಲ್ಲವ. ಅಬ್ಬಾ, ಇವಳ ನೋಡ ನಂಚಿಕಾರದು ಇವಳು. ಮೌನ ನಂಚಿಕಾರದು ನೋಡ. ನಿನಗೆ ಹಾರ್ಟಲ್ಲಿ ನಿಶಾಂತ್ ಇದ್ದಾರಂತೆ. ತಮ್ಮ ತಂಗಿ ಇಬ್ಬರಿದ್ದಾರೆ. ಇರುವುದು ಒಂದೇ ಹಾರ್ಟು. ಮೊದಲು ಗಂಡ ಇರಲಿ, ಆಮೇಲೆ ನೀವಾಯ್ತಾ. ಗಂಡ ಮತ್ತೆ ಮಗು ಇರಲಿ. ಈಗ ಮೊನ್ನೆ ಹಬ್ಬ ಲೈವಿಗೆ ಬಂದು, ನಂದು ಯೂಟ್ಯೂಬ್ ಚಾನಲ್ಗೆ ಬಂದು, ಇದು ಉಗುರುಂಟಲ್ಲ, ಇದನ್ನು ನೀವು ಹೇಗೆ ಬೆಳೆಸೋದು ಅಂತ ನನಗೆ ವಿಡಿಯೋ ಮಾಡಿ, ಹೇಗೆ ಮಾಡ್ತೀರಾ ಇದೆಲ್ಲ ನಿಮ್ಮ ಚಂದ ಉಂಟು ಅಂತೇಳಿ ನನಗೆ ಇದು ಮಾಡಿದ್ದಾನೆ, ಕಮೆಂಟ್ ಮಾಡಿದ್ದಾರೆ ನನಗೆ. ನಾನು ಲೈಕ್ ತೆಗಿಲಿಲ್ಲ ಮಾರ್ರೆ, ಪೊಡ್ಜವೆ. ನಿಮ್ಮ ಮಗ ಎಲ್ಲಿಂಟ ಮೂರ್ತಿ? ಇವರೆಲ್ಲಿ ಉಮಿ? ನಿಮ್ಮ ಹೇರ್ ಸ್ಟೈಲ್ ಇಸ್ ಸೂಪರ್. ಎಂತವಾ ಇದು ಹೇರ್ ಸ್ಟೈಲ್ ಅಂತ ಹೇಳ್ತಾರಾ? ಇದು ಕೂದಲ ನನ್ನದು, ಇದು ಕೂದಲವಾ? ಇದು ಎಂತ ಕೂದಲು? ಇದಕ್ಕಿಂತ ಒಳ್ಳೊಳ್ಳೆ ಕೂದಲುಂಟು. ಇದು ಇಲ್ಲವಾ ಕೂದಲೆಲ್ಲ? ರಸೋಬ್ರೆಯ ನೀವು ಲೈಕ್ ಕೊಡಿ ಆಯ್ತಾ. ಟೀಚರ್ ಆಗಿ ಅಡ್ಡಗೋಡೆ ಮೇಲೆ ದೀಪ ಇಡುವ ಮಾತು ಚಂದ ಬರ್ತದೆ ನಿನಗೆ. ಉಮಿ ಕೋಪ, ಉಮಿ ಕೋಕ, ದಾದೆ ಕೋಕ. ನಿಮ್ಮ ಪರಿಚಯದಲ್ಲಿ ಕೊಂಕಣಿ ಹುಡುಗಿ ಇದ್ದಾರೆ ಹೇಳಿ. ಅಯ್ಯೋ ದೇವರೇ, ಯಾರಿಲ್ಲ. ಕೊಂಕಣಿಯವರಿಲ್ಲವ ನಮ್ಮ ಹತ್ರ, ನನ್ನ ಇದರಲ್ಲಿ ಯಾರಿಲ್ಲ. ಎಂತ ಮಾರೇತಿ ಮೌನ, ನೀನು ಬಾ, ಒಂದು ಪೋಸ್ಟ್ ಇದೆ ಟೀಚಿಂಗ್. ಹೌದಾ? ಹೋಗ ಮೌನ, ನಿಂಗೆ ಕೆಲಸ ಕೊಡ್ತಾಳೆ ಅವಳು. ನಾನು ಬರಬೇಕಾ?
ಎಂತದ ಕೂದಲಿಗೆ ಕೆರೆಟಿನ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ, ಕೂದಲು ಚೆಂದ ಆಗ್ತದೆ ಭಾರತಿಕ. ಕೆರೆಟಿನ್ ಟ್ರೀಟ್ಮೆಂಟಾ? ಪಾರ್ಲರಿಗೆ ಹೋಗಿ ಹೇಳಬೇಕಾ? ಹೌದಾ, ನನ್ನ ಕೂದಲು ನೋಡಂತೆ ನೀನು. ನಾನು ಹಿಮಾಲಯ ಭೃಂಗರಾಜ್ ಶ್ಯಾಂಪ್ ಹಾಕುದಾ? ಬರ್ಲ ಶೋಭಕ್ಕ, ನನಗೇನು, ನಿನ್ನ ಮನೆಯಲ್ಲಿ ಇರ್ತೇನೆ. ಹೌದಾ, ಅದೆಂತ ಗೊತ್ತಾ, ಇದು ನಂದು ಕೂದಲು ನೋಡು ಹೀಗೆ ಉಂಟು. ಎಂತ ಟಿಕ್ಕುಂಟು ಗೊತ್ತುಂಟಾ, ಇದಕ್ಕೆ ಕೂದಲು ಹೇಳ್ತಾರವ. ಓ, ಪಾರ್ಲರಲ್ಲಿ ಬಾರ್ತಕ್ಕ ಅಲ್ಲವಾ, ಪಾರ್ಲರಲ್ಲಿ ಭಾರತಿಕ ಅಂದ್ರೆ ಪಾರ್ಲರಿಗೆ ಹೋಗಿ ಕೆರಟಿನ್ ಟ್ರೀಟ್ಮೆಂಟ್ ಮಾಡ್ಬೇಕಾ ಅಂತ ಕೇಳಿದ್ದು ನಾನು. ಅಲ್ಲಿ ಮಾಡುದಾ? ಮೌನ, ಒಳ್ಳೆ ಹೆಸರು, ಒಳ್ಳೆದಿದೆ. ಏನು ಮದುವೆ ಮಾಡಿ ಕೊಡಬೇಕು ಹೆಣ್ಣು. ಸರಿ, ಒಳ್ಳೇದಿದೆ, ಇನ್ನು ಮದುವೆ ಮಾಡಿ ಕೊಡಬೇಕು. ಇದ್ಯಾರು ಮಂಡರಾಯ? ಓ ಮಂಡರಾಯ, ನನ್ನ ಅದು ನಿನ್ನ ಅಮ್ಮನ ಹತ್ರ ಕೊಡ ಬ್ಯಾವರ್ಸಿ. ಏ ಮಂಡರಾಯ, ನಿಂಗೆ ಅಮ್ಮ ಉಂಟಾ? ಅಮ್ಮನ ಹತ್ರ ಹೇಳು ಆಯ್ತಾ. ನಿನ್ನ ಅಮ್ಮ ಇಲ್ಲದ್ರೆ ಮಗಳು ತಂಗಿ ಇದ್ರೆ ಒಳ್ಳೆ ತೆಗಿತಾಳೆ. ನಿಂಗೆ ಉಂಟವ ಬ್ಯಾವರ್ಸಿ? ನಿನ್ನ ಮುಖಕ್ಕೆ ಅಂತ ಅದನ್ನೇ ಹಾಕುದಾ? ಮೀಸೆ ಅಲ್ವಾ ನಿಂಗೆ? ಅಲ್ಕಟ್ಟು ಕೈಕಾಲು ಮುರಿದಿದೆ, ನಿಂದು ಆಕ್ಸಿಡೆಂಟ್ ಆಗಿದೆ ನಿಂಗೆ, ಹೌದಾ? ಅಲ್ವಾ, ಮನೆಯವರಿಗೆ ಮದುವೆ ಮಾಡ್ತಾರೆ. ಹೌದು. ಹೌದಾ, ಹೂವಿನ ಹೂವಿನ ಅಂಗಡಿಯ ಅಂತವಾ? ಓಕೆ ಶೋಭಾ. ಶೋಭಕ್ಕ, ನಾನು ಅಲ್ವಾ ನಿಂದು? ನಾ ಒಳ್ಳೇದಿಲ್ಲ ಅಕ್ಷಯನ್ನ, ಹೆಸರಷ್ಟೇ ಚಂದ. ಹೌದಂತೆ. ಯಾರ ಬ್ಯಾವರ್ಸಿ ಬಂದು ಮೆಸೇಜ್ ಮಾಡಿ ಹೋದ, ಅವನು ಸಾಯ್ತಾನೆ ನಾಳೆ. ಹೆಸರು ಸತೇ ಹೋಗನೆ ಅಷ್ಟಕ್ಕೆ. ಅವನ ರಿಪೋರ್ಟ್ ಮಾಡಿರಾ? ನಿನ್ನ ಅಮ್ಮನಿಗೆ ಮೂಸ್ಲಿ ಕೇಳ ಬ್ಯಾವರ್ಸಿ. ನಿಂಗೆ ಅಪ್ಪೆ ಉಂಟಲ್ಲ, ಸತ್ತಿದ್ದಾಳೆ. ಇಲ್ಲಲ್ಲ, ತಾಯಿ ಹತ್ರ ಮೂಸ್ಲಿ ಕೇಳು ನಾಯಿ. ನನ್ನ ಬರ್ರಬಲ್ಲಿ. ಶೋಭು ಅಕ್ಕ, ನಾನು ಅಲ್ವಾ ನಿಂದು? ನಾ ಒಳ್ಳೆ ಇಲ್ಲ ಅಕ್ಷಯನ್ನ, ಹೆಸರಷ್ಟೇ ಚಂದ. ವನಿತಕ್ಕ, ಮಿಸ್ ಯು, ಮಿಸ್ ಯು ಲಾಟ್, ಮಿಸ್ ಯು ಟು ಅಂತೆ. ಶೋಭು ಹೂ ಈ ತೂಯಿ ಜನ ಶೋಭಾ ಏನ ಅವ ಚಾನಲ್ ಒಂದು ಚೇರ್ನ ತೂಲ ಮಂಡರ ಬರೀತದ ಒಂದು ಗೋಡ್ ಬಂದು ಬರ್ತೀನಿ. ಹೌದು, ಅದೇ ಹೇಳಿದ್ರು, ವೆಡ್ಡಿಂಗ್ ಆಗಲೇಬೇಕು. ಜನ ಸಂಜೆ ಕಮ್ಮಿ ಉಂಟು, ಹಾಗೆ ನಿಜ ಮೌನ. ಈ ಐಡಿ ಕಮೆಂಟ್ಸ್ ಬರೋದು ಅಂದು ಇಟ್ಟ ಸೈತಿ ಬ್ಯಾವರ್ಸಿ. ನಾನು ಡಂಬಲ್ ಮಾಡಿದೆ. ಹಾಂ, ನಾನು ಮೌನ ಬಿಡಿ ಭಾರತಿ ಅಕ್ಕ. ಲೈವ್ ಅಂದರೆ ಇಂಥ ಜನ ಬರ್ತಾ ಇರ್ತಾರೆ, ತಲೆಹರಟೆ ಮರ್ಯಾದೆಗೆಟ್ಟ ಜನ. ನೋಡಿ ಯಾಕೆ ಹಾಳು ಮಾಡ್ಕೊಳ್ತೀರಾ? ಹೌದು, ಅವರಿಗೆ ಮರೆಯೋದಿಲ್ಲ, ತಾಯಿಗೆ ಸಹ ಮರೆಯೋದಿಲ್ಲ.
ಅವರ ದಿಸೆಯಿಂದ ಅವರ ತಾಯಿ ತಂಗಿ ಮಗಳಿದ್ದರೆ ಮಗಳು ಅವರಿಗೆಲ್ಲ ಮರೆಯದು ಹೋಗ್ತದೆ. ಅವನ ಹಾಗೆಯಂತೆ ಮನೆಯಲ್ಲಿ ಅಮ್ಮನಿಗೆಲ್ಲ ಇದು ಮಾಡೋದಂತೆ. ಅದೇ ಅಂತ ಕಟ್ಕರನ್ನು ಈ ಭೂಮಿ ಮೇಲೆ ಇಟ್ಟಿದ್ದಾರಲ್ಲ, ಆ ದೇವರು ಬೇಗ ಕರ್ಕೊಂಡು ಹೋಗ್ಬೇಕು ಅವನನ್ನು. ಇನ್ನು ಭೂಮಿ ಮೇಲೆ ಇಡಬಾರ್ದು, ಅವನು ಸಾಯ್ಬೇಕು. ಇಲ್ಲ ಎಷ್ಟೋ ಜನ ಆಕ್ಸಿಡೆಂಟ್ ಸಾಯ್ತಾರೆ ಮಾರ, ಇವನು ಸಾಯುವುದೇ ಇಲ್ಲ. ಅವು ಇಪ್ಪಡೆ ಬಿಡ್ಲಿ ಏರ ನಮ್ಮನೆ ಇತ್ತಿನ ಮಾತ್ರ ಆಕುಲು ಆಯ್ನತ್ತು ಬೇಗ ಪೋಬೆ 5 ಮಂತ್ ಆಯ್ತಾ ನಾನು ಇಂಚ ಇಡು ಬರ್ಪೆ ತೂಕ ಇಂಚ ಪುದರ್ ಇಚ್ಚಂದ ಬರ್ಪೇರದ ಅವಂತೆ ತಕ್ಕೊಡು 2 ಸರ್ತಿ ಕೊಟ್ಟರೆ ಅನ್ಲೈಕ್ ಆಗ್ತದಕ್ಕ. ಹೌದು, ಅನ್ಲೈಕ್ ಆಗ್ತದೆ. ಲೈಕ್ ಒಂದೇ ಸರಿ, ಇನ್ನೊಂದು ಸರಿ ಆದರೆ ಹೋಗ್ತದೆ ಲೈಕ್. ನೀವು ಕೊಟ್ರ ಹಾಗೆ ಓರ್ಮ ಪತ್ತಾನ್ ಪ್ಲೀಸ್ ಒಂದು ಲೈಕ್. ಅಕ್ಷಯ್ ಕುಮಾರ್ ಅಂದಿ ಆಟಿ ಇತ್ತ ಬರ್ಸಗ ಪುರ ಬುಲ್ಲಿಡು ಬರ್ತೀನಿ ಹೊಸ ಇಡಿ ಮಾತಾ ಸೋಬ. ಅವರ ಪ್ರಕಾರ ಅವರ ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳು ಅಷ್ಟೇ ಹೆಣ್ಣು ಮಕ್ಕಳು, ಅವರಿಗೆ ಅಷ್ಟೇ ಮಾನ ಉಂಟು. ಬೇರೆ ಮನೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡುವ ಸಂಸ್ಕಾರ ಕಲಿತಿಲ್ಲ. ಹೌದು, ಅದು ಹಾಗೇನೆ. ಅವರಾಗೆ ಮಣ್ಣು ತಿಂದು ಹೋಗ್ತಾರೆ ಹಾಗೇನೆ. ಅಂದಿಯವನಿತಕ್ಕ ಇಪ್ಪಡು ತೂಕ ಕೆಲವು ಐಡಿ ಮಾತ ಬರೋದುಂಟು. ತಿಕ್ಕಿನ ಅಂಚಿನ ಮಾತ ಐಡಿ ಬತ್ತುನತ ದೆತ್ತು ಬ್ಲಾಕ್ ಮಂತ್ ದಕ್ಕುನಂಚಿ ರಿಟರ್ನ್ ಬರ್ಪುನೇ ಮುರ್ಚಾಕಲ್ಲ ಐಡಿ ಬತ್ತೊಂದು ಇಂಚಿಗೆ ಹೆಂಗೆ ಭಾರಿ ಸೈಪೆ. ಹೆಣ್ಣು ಮಕ್ಕಳಂದರೆ ಅವರ ಮನೆಯ ಹೆಣ್ಣು ಮಕ್ಕಳು ಮಾತ್ರ. ಹೌದು, ಅವರ ಹೆಣ್ಣು ಮಕ್ಕಳು ಮಾತ್ರ ಅವರು ಜಾಗ್ರತೆ. ಅವರ ಹೆಣ್ಣು ಮಕ್ಕಳು ಇನ್ನೊಬ್ಬರ ಜೊತೆ ಓಡಿ ಹೋಗ್ತಾನೆ, ಅದು ಕಾಣುವುದಿಲ್ಲ. ಇನ್ನೊಬ್ಬರ ಹುಡುಗಿ ಮೇಲೆ ಕಣ್ಣಾಕ್ತಾರಲ್ಲ, ಅವರ ಹೆಣ್ಣು ಮಕ್ಕಳು ಉಂಟಲ್ಲ ಹಿಂದುಗಡೆ ಬಾಗಿಲಿಂದ ಓಡೋಗ್ತಾರೆ. ಅಂತ ಅವರ ಮನೆ ಹೆಣ್ಣು ಮಕ್ಕಳೇ ಬೇಡದ ಕೆಲಸ ಮಾಡೋದು. ಇನ್ನೊಬ್ಬರಿಗೆ ಹೇಳ್ತಾರಲ್ಲ, ಅಂಥವರ ಹೆಣ್ಣು ಮಕ್ಕಳೇ ಬೇಡದ ಕೆಲಸ ಮಾಡೋದು. ಅದು ಒಳ್ಳೆಯದಲ್ಲ ಅವನಿಗೆ. ಅವನಿಗೆ ತಾಯಿ ತಂದಿದ್ರೆ ಸಹ ಗೊತ್ತಾಗ್ಬೋದು ಅವನಿಗೆ ನಾಳೆ ಎಂತ ಆಗ್ತದೆ ಅಂತೇಳಿ. ಹಾಗೆ ಸಾಯಿಲಿ ಅವನು. పోస్ట్ పాట దాన్ని ఆపుజు వెయిటిడు ఆపుడు పోస్ట్ పాడలి పోయితా పోస్ట్ వనిత శోభ నీకు పోయితా పోస్ట్ పోస్ట్ పాడరాదు. ಮೌನ ನಿನ್ನ ರೂಟೀನ್ ಹೇಗೆ ಆಗುತ್ತೆ ಬರುತ್ತಾ ನಿಮಗೆ ಎಂತ? ಮೌನ ನಿನ್ನ ರೂಟೀನ್ ಹೇಗೆ ಅಡಿಗೆ ಬರುತ್ತಾ ನಿಮಗೆ? ಓ ಅಡುಗೆ ಬರ್ತದ ಅಂತ ಕೇಳುದಾ ಶೋಭಾ ಮೌನನ ಹತ್ರ? ಜದವಿ ಇಲ್ಲವಾ? ಅಡುಗೆ ಎಲ್ಲ ಚಂದ ಬರುತ್ತೆ ಅಕ್ಕ, ಆದರೆ ಮನಸ್ಸು ಇದ್ದರೆ ಆಸೆ ಅಷ್ಟೇ ಅಡುಗೆ ಮಾಡೋದು, ಇಲ್ಲ ಅಂದರೆ ಇಲ್ಲ. ಹೌದು, ರುಟೀನ್ ಅಡುಗೆ ಮಾಡೋದು ತಿಳಿಸುವುದು ಅಕ್ಕ. ಬ್ಲಾಗ್ ಮಾಡ್ತಾರೆ. ಯಾವುದು? ಹಿಮಾಲಯ ಕಾಸ್ಟ್ಲಿ ಅಕ್ಕ. ಹಿಮಾಲಯ ಕಾಸ್ಟ್ಲಿಯಾ? ನಾನು ಅಷ್ಟೇ ಮೌನ, ಮನಸ್ಸಿದ್ರೆ ಮಾತ್ರ. ಅದು ಹಾಗೇನಿಲ್ಲ, ಸ್ವಲ್ಪ ಬೇಜಾರಾದರೆ ಮನಸ್ಸಿಗೆ ಎಂಥದ್ದು ಆದರೆ ಉಂಟಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ. ಅಡುಗೆಯಲ್ಲೆಲ್ಲ ಆಗೋದಿಲ್ಲ. ಲೈಬ್ರರಿಗೆ ಹೋಗ್ತೀನಿ, ಪುಸ್ತಕ ಓದ್ತೀನಿ, ನಿದ್ದೆ ಮಾಡ್ತೀನಿ, ಫೋನ್ ನೋಡ್ತೀನಿ, ಗಾರ್ಡನಿಂಗ್ ಮಾಡ್ತೀನಿ, ಅಮ್ಮನಿಗೆ ಸ್ವಲ್ಪ ಚೂರು ಸ್ವಲ್ಪ ಸಹಾಯ ಅಷ್ಟೇ ರೊಟೀನ್. ವಾವ್ ಅಂತೆ.
ಎಂಕು ಎಂಕುಲು ಕುಲೆಗಳ ಆ ಎಂಕುಲು ಕುಲೆಗಳ ಪಂಡ ನೀ ಮನಸ್ಸು ಇಲ್ಲ ಅಂದ್ರೆ ಮಾಡಬೇಡ. ಭಾವ ಮತ್ತೆ ಅಳಿಯ ಏನು ತಿನ್ನೋದು? ಮನಸ್ಸಿಲ್ಲ ಅಂದ್ರೂ ಮಾಡಬೇಕಾ ಭಾವ ಮತ್ತೆ ಅಲ್ಲಿಯ ಮತ್ತೆ ಎಂತ ತಿನ್ನೋದು? ಮನಸ್ಸಿಲ್ಲ ಅಂದ್ರೆ ಕೂಡ ಅವ್ರು ಅಡಿಗೆ ಮಾಡಬೇಕು, ಇಲ್ಲಾಂದ್ರೆ ಯಾರು ತಿನ್ನೋದು? ಅದಕ್ಕೆ ಮಾಡೋದು. ಮನಸ್ಸಿದ್ರೆ ಚಂದ ಮಾಡ್ತೇನೆ. ಮೌನ ವಾವ್. ಬಾಯಿ ಆಕಳಿಸ್ತದೆ. ಕಾವ್ಯ ಅದಿರದೆ ಕ್ವಾಟ್ಲೆ 20 ಜನರಿಗೂ ನಾನು ಒಬ್ಳೇ ಮಾಡ್ತೇನೆ ಅಡಿಗೆ. ನಾನೆಂತ ಮಾಡುದು, ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಜನಕ್ಕೆ ಮಾಡ್ತೇನಲ್ಲ, ಜಾಸ್ತಿ ಅಡಿಗೆದೇನು ಬರುದಿಲ್ಲ. ಹೀಗೆ ನಾನು ಯಾರ್ದಾದ್ರೂ ನೋಡಿ ಮನೆಯಲ್ಲಿ ಆ ಥರ ಇದ್ರೆ ನಾನು ಅಡಿಗೆ ಮಾಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಜಾಸ್ತಿ ಮೀನು ಮಾತ್ರ. ಸಚಿನ್ ಪೂಜಾರಿ ಹಾಯ್. ಇದು ಬರೋಡಿತ್ತು ಕಡು ಏರ ಮಂಡುರಾಯ ಕಪ್ಪೆ ಬತ್ತಿತ್ತು. ಬ್ಯಾಡ್ ಕಮೆಂಟ್ ಪಾರ್ದು ಪೋಯ್ದು ತಕ್ಕಿನ ಐದು ಮಂದಿ ತಕ್ಕಿನ ಅಂಚಿ. ನಾನು ಮಾಡಿದ್ದೇನೆ 50 ಜನರಿಗೆ ಅಕ್ಕ. ನಮ್ಮ ಮನೆ ಹೋಮ ಪೂಜೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾತ್ರ ಮಾಡಿದ್ದು, ಮಧ್ಯಾಹ್ನ ಅಡುಗೆ ಅವರು ಬಂದಿದ್ದು. ಹಾಂ ನಿಮ್ಮದು ಪೂಜೆಗೆ ಅಡುಗೆ ಬೆಳಿಗ್ಗೆ ತಿಂಡಿ ಮಾತ್ರ, ಮಧ್ಯಾಹ್ನಕ್ಕೆ ನಮಗೆ ಇಲ್ಲಿ ಆದರೆ ನಾವು ಕ್ಯಾಟ್ರಿಂಗ್ ಎಲ್ಲ ಮಾಡೋದಲ್ಲ ಹಾಗೆ. ಈಗ ಇಲ್ಲಿ ಯಾರು ಕೈಯಲ್ಲೆಲ್ಲ ಮಾಡೋದು ಅಡುಗೆ ಯಾರು ಮಾಡೋದಿಲ್ಲ ಎಂತ. ಈಗ ಇದೆ ಕ್ಯಾಟ್ರಿಂಗೆ ನಮಗೆ. ಸತ್ತ ಮನೆಯಲ್ಲಿ ಕೂಡ ಕ್ಯಾಟ್ರಿಂಗ್, ಎಲ್ಲ ಮನೆಯಲ್ಲಿ ಕೂಡ ಕ್ಯಾಟ್ರಿಂಗ್ ಆಗಿಬಿಟ್ಟಿದೆ. ಮೊದಲಾದರೆ ಮದುವೆ ಮನೆಯಲ್ಲಿ ಹಿಂದ್ಗಡೆ ಒಂದು ಎಂಥದ್ದು ಹಾಕ್ತಾರೆ ಅಡ್ಡ ಹಾಕಿ ಅಲ್ಲಿ ಅಡುಗೆ ಮಾಡ್ತಾರೆ ಕಲ್ಲೆಲ್ಲ ಇಟ್ಟು. ಈಗ ಅಡುಗೆಲ್ಲ ನಿಂತಿದೆ, ಎಲ್ಲ ಕ್ಯಾಟ್ರಿಂಗ್ ಆಗಿಬಿಟ್ಟಲ್ಲ, ಎಲ್ಲ ಮನೆಯವರಿಗೆಲ್ಲ ಸುಲಭ ಮಾಡಿಕೊಟ್ಟಿದ್ದಾರೆ. ಗಾಯ್ಸ್ ಗಾಯ್ಸ್ ಹೇಳಿ. ಅರ್ಶಿ ಲೈವ್ ಬಂದೊಂದಿಲ್ಲಲೇ, ಅರ್ಶಿ ಲೈವ್ ಇಲ್ಲಲ್ಲ. ಊಟ ಮಾಡಲಿಕ್ಕೆ ಹೋಗ್ತೀನಿ. ಬಾಯ್ ಎಲ್ಲರಿಗೂ, ಟಾಟಾ ಬಾಯ್ ಬಾಯ್. ಊಟ ಮಾಡಿ ಬಾ. ಅರ್ಶಿ ಲೈವ್ ಇಲ್ಲಲ್ಲ ಸೋಬು, ಅರ್ಶಿ ಲೈವ್ ಇಲ್ಲಲ್ಲ. ಕೋ 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 ಗಂಡ ತುಲಯ ಅವ್ರ ಇರುವಾಯಿ ನಿಂತು ಬೇಗ. ಕಿಚನ್ ಕಾಟ್ಲೆ ಕಿಚನ್ ಒಂಜಿ ನಂಬರ್ಡು ರಕ್ಷಿತನ ಉಳ್ಳೆಗೆ. నాయకు నొప్పు పాడ్రపోయింది. నాయకు నొప్పి పాడ్రపోయిందా నాయుండత ఏవైనా ముదల నేను ఎల్లడప్పు ఇత్తలా అంద శోభ ముదల పూజలే ఉండరా. సచిన్ పూజారి ఉండారగే ಆರು ಒನಸ್ ಮಂಪೆರ ಪೋಯಿನ ಅಂದು ನಮ್ಮದು ಮನೇಲಿ ಕೃಷ್ಣ ನೋಡಿದ್ದೀರವ? ಅಲ್ಲಿ ನೋಡ ಕೃಷ್ಣವದು
ಇಂಕ ಅಡಿಗೆ ಮಾತಾ ಗೊತ್ತು ಅಲ್ಲಿ ತಕ್ಕ ಮೌನ ಮೌನ ಓದ್ಲು ಇಂಕ ಮಾತ್ರ ಗೊತ್ತಿಚ್ಚು ಜಾಸ್ತಿ ಮಾತ್ರ ಗೊತ್ತಿಚ್ಚು ಇಂಕ ಊರಿ ಮರ್ಲೆ ಬತ್ತದ ಇತ್ತೆ ಪೂಜಾರ್ಲೆ ಅಂದ ಆಯ್ನ ಕೈ ಬೇನೆಗೆ ಆಯ್ನ ಅಪ್ಪೆಡ ಪಂಡ್ರೆ ಪೋಯಿ ಅಪ್ಪೆಗೆ ಪನ್ಪೆ ನಾ ಅಪ್ಪೆ ದೆಪ್ಪುಂಡು ಜಿನ ಮಗಾಲ ಮೀನಿ ಮೆಗ್ದಿ ಮತ್ತೆ ದೆಪ್ಪೆಲ್ಲ ಪಂಡ್ರೆ ಪೋಯಿ ಅಂದ ಶೋಭಾ ರಡ್ಡನ್ನ ಎರ್ತವೆ ಬಕಲ ಬಕ ಸೈಯಡ ಅಂಚಿನ ನರಕದ ಬಾಯಿಗೆ ದಾಯಿಗೆ ನಮ್ಮ ಉಬ್ಬಿಯೋಡು ಆಯ್ನ ಮುಸುಂಟು ಗೊತ್ತಾ ಕೆಸರು ಅಂದು ಕಾಚಿಡ ಬುರ ಎಲ್ಲಿಯ ಫಂಕ್ಷನ್ ಯಾನೇ ಮಲ್ಪೆ ಏನೆಲ್ಲ ಫಂಕ್ಷನ್ ಇರ್ತದ ಮುಲೆ ಎಂಕ ಇಲ್ಲ ಎಂಗ್ಳು ಸೇರಿದು ಮನ್ ಮೆಗ್ದಿತ್ತಲ್ಲ ಹಾಲು ಮನ್ಪೋಲಿಯ ಹಾಲು ಹುಷಾರಲ್ಲ ಅಡುಗೆ ಮನ್ಪಿನ ಕೂಡ ನಮ್ಮ ಇಂಡಿಯನ್ ಆತ ಅಲ್ಲ ಬೇತೆ ಅಡ್ತದ ಈಗ ಬಾಯಂಗ ಒಂದಲ್ಲ ಗುರ್ತಲೆಗೆ ಇತ್ತಂಚೂರು ಉದ್ದ ಬರ್ತದೆ ಗಂಟ ಬತ್ತ ಅವ್ನು ಬರ್ತದೆ ಏನು ಮಂಟೆ ಕುಲ್ಲುಡ 2 ಗಂಟೆದ ಒಂದಾಟ 7 ಗಂಟೆ ಕುಳ್ಳಲ್ಲ ಹೆಂಗೆ ಇರುವರ್ದು ಜಾಸ್ತಿ ಪೋಪು ಜಾತ ಮುರಾಣಿ ಒಂಜಿ ದಿನದ ಅದನ್ನ ಹೆಂಗೆ 30 ಲೈಕ್ 32 ಮುಟ ಲೈಕ್ ಆತಲಿಯಾ ಅಂದ ಶೋಭಗೆ ಅರ್ಶಿನ ಲೈವ್ ಇಜ್ಜಿ ಒಂದು ಇಜ್ಜ ಆಲೆ ಮೊಬೈಲ್ ಚಾರ್ಜ್ ಇಜ್ಜಿ ಬಂಡದ ನೋಟಿಫಿಕೇಶನ್ ಬರ್ಪುಜಿ ಅಲ್ಲ ದಾನೆ ಹೌದಾದ ಗೊತ್ತಿಲ್ಲ ಫಸ್ಟ್ ಇದು ಒಂಜಿಕೆ ಮತ್ತು ಆಪುಂಡದಯ್ಯ ಬೊಕ್ಕದಾದರ ಮಸ್ತ್ ಸ್ಲೋ ಆಪುಂಡೆ ಶೋಭಾ ನಿಕ್ಕ ಗೊತ್ತುಂಡತ್ತೆ ನನ್ನ ಚಾನಲ್ದ ಬಗ್ಗೆ ಅಲ್ದ್ರ ಒಂಜೇ ಒಂಜಿ ಬರ್ಪು ನೆಜ್ಜಿಯ ಈರುಂಡರಿ ಯಾನುಂಡಿಜಿಯ ಶೋಭಾ ಬೊರ್ಚಿ ಏಕಲ್ ಕಡುಗುರುಂಡನ ಕಮ್ಮಿ ಪೋಯಲ್ಲ ಕೋಡೆ ಕೇಕ್ ಕಟ್ ಮಂತಿ ಕಾಲ್ಗೆ ಪೋಯಲ್ಲ ಅಂಡ ಮಾಮಿ ಅವ್ರು ತಿಪ್ಪುನತ ಮಾಮಿ ಅವ್ರು ತಿಪ್ಪುನಾಗ ಮೊಲೆಗಂಚ ಬರ್ರೆ ಆಪು ಜತ ಐಕ್ ಪೋಯಲ್ಲ 5 ಡುಲ್ಲೇರು 4 ಜನ ಅಂದು ತಿರ್ತು ಬರ್ಪುಜೇರು ಯಾಲ್ನ ಶೋ ಅಡಿಗೆ ಊಲ ಮಲ್ಪ ಬಿರಿಯಾನಿ ಹಿಂಗಾತು ಗೊತ್ತಿಜ್ಜಿ ಗೀ ರೈಸ್ ಕಬಾಬು ಪಕ್ಕ ಚಿಲ್ಲಿ ಸುಕ್ಕ ಅವು ಬರ ಮನ್ಪ ಅಂಚಂಡ ಉಸಾರ್ ನಮ್ಮ ಉಸಾರ್ ಅಡಿಗೆ ಒಬ್ಬರ ಚಿಲ್ಲಿ ಮನ್ಪೇನು ಒಬ್ಬರ ಮನ್ಪದು ಬಕ್ಕರಿಕ್ ಎಡಟ್ಟ ಅಡಿಗೆ ಮನ್ಪ ಗೊತ್ತಿಜ್ಜಿ ಗೀ ರೈಸ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಗೀ ರೈಸ್ ಬಿರಿಯಾನಿ ಕಾತು ಗೊತ್ತಾಪುಜಿ ಮನ್ಪೇರೆ ಅಲ್ಪನೆ ಕುಲ್ಲುದು ಕುಲ್ಲಾಡು ಸೋಬ 5 ಚಿಲ್ಲಿ ಚಿಲ್ಲಿ ಮನ್ಪೊಲಿ ಚಿಕನ್ ಚಿಲಿ 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 ಶೋಭಾ ಮತ್ತೆ ಮಾತಾ ಟೈಪ್ ಹಲ್ವಾ
ಹೆಂಗೆ ಪಾಯಸಡ್ ಸೇವಿಗೆ ಪಾಯಸ ಮಾತ್ರ ಗೊತ್ತಿಪ್ಪು ಕಡಲೆ ಮಸಾಲೆದ ಪಾಯಸ ಗೊತ್ತಿಜ್ಜಿ ಮೊಬೈಲ್ ತೂದು ಮನ್ಪೆ ದಮ್ ಬಿರಿಯಾನಿ ಗೊತ್ತಿಜ್ಜಿ ತೂದು ಮನ್ಪೊಲಿ ಗೀ ರೈಸ್ ಗ್ರೀನ್ ಮಸಾಲ ಇಂಚಾರ್ಜಿ ಮಾತ ಮನ್ಪೊಲಿ ಈಗ ಬಿರಿಯಾನಿ ಆತು ಗೊತ್ತಿಜ್ಜಿ ಮುರಾಣಿ ಮೊಬೈಲ್ ತೂದು ಅಂತ ಮನ್ತೆ ಅಣ್ಣ ಟೇಸ್ಟ್ ಆತನು ನುಪ್ಪು ಬೇರೆ ಬೇರೆ ಗೊತ್ತಾಪುನು ಇಂಕ್ ನುಪ್ಪು ಬೀಪ ಬೇರತ ಅವು ಗೊತ್ತಾಪು ಆಯ್ತಾ ಗ್ರೇವಿ ಮನ್ಪರ ಅಂತ ಕಷ್ಟ ಆಪುನು ಅವು ಬಾದಾಮ್ ಪುರ ಬಾಡತ ಚೊಲಪು ಸೇವಿಗೆದ ಪಾಯಸ ಬೋಡ್ನ ಮನ್ಪಯಾನು ಬಕಡಿಕ್ಕೆ ಇಂಕ ಅವು ಗೊತ್ತಿಜ್ಜಿ ಪದಂಗಿ ಸಲಾಯಿ ಕಡ್ಲೆ ಸಲಾಯಿ ಎನ್ನ ಅತ್ತಿಗೆ ಮನ್ಪೇರು ತಾರದ ಪೇರು ಮಾತ ಪಾರ್ದು ಅದಕ್ಕೆ ಅಶೋಕ್ ಮನ್ಪೇರಿ ಆ ಮನ್ಪಚ್ಚಿ ಸಜ್ಜಿಗೆದ ಪಾಯಸ ಮಲ್ಪ ಗೊತ್ತಿಜ್ಜಿ ಬಾಕಿದ ಮನ್ಪಚ್ಚಿ ನಾನೇ ನಂಬರ್ 1 ಲೈಕ್ ಕೊಟ್ರಾ ಥ್ಯಾಂಕ್ ಯು ಅವು ಯಾಲ್ಲ ಮಲ್ಪೆ ಅಲ್ವಾ ಅಲ್ವಾ ಕ್ಯಾರೆಟ್ ಅಲ್ವಾ ಮಾತ್ರ ಬ್ಯಾತ ಅಲ್ವಾ ಹೆಂಗೆ ಮನ್ಪರೆ ಗೊತ್ತಿಜ್ಜಿ ನಮ್ಮ ಕ್ಯಾರೆಟ್ ಅಲ್ವಾಗ ಸಿದ್ಧ ಬ್ಯಾತಲ್ ವೆಜ್ ಲೈಕ್ ಡನ್ ಥ್ಯಾಂಕ್ ಯು ಊಟ ಮಾಡಿದ್ರಾ ಊಟ ಇಲ್ಲ ಮಾಡಲಿಲ್ಲ ಊಟ ಮಾಡೋದು ಕೂಡ ಇಲ್ಲ ಹರೀಶ್ ದಾನಿ ಬಾರಿ ಅಪರೂಪ ಯಾನು ಓಲು ಅಪರೂಪ ಹರೀಶ್ ಯಾನು ಬರೋದಿಪ್ಪ ಲೈಕ್ ಕೂರ್ಲೆ ಫಸ್ಟ್ ಪಕ್ಕ ಪಾತ್ರಿಗ ಹರೀಶ್ ಲೈಕ್ ಕೂರ್ಲೆ ಎಂತ ಸ್ಪೆಷಲ್ ಬಂಗುಡೆ ಅಡಿಗೆ ಗೊತ್ತೋ ಗೋಡು ಅಡಿಲ್ ಗೊತ್ತುಂಡಿಯ ಮನ್ಪೊಲಿ ಅಕ್ಕೋ ಹೇಳಿ ನಂಬರ್ 1 ನಮಸ್ತೆ ಭಾರತಕ್ಕ ನನ್ನ ಶೋಭಕ್ಕ ನಮಸ್ತೆ ನಿಶಾಂತ್ ಹಾಯ್ ನಮಸ್ತೆ ಹಾಗೂ ಅಂದಿಯ ಶೋಭಾ ಲೈಕ್ ಕೆಂಚ ಕೊಡ್ತಾನೆ ಗೊತ್ತಾ ಪೂಜಿ ಸ್ಕ್ರೀನ್ ಉಂಡತೆ ನಮ್ಮ ಡಬಲ್ ಟ್ಯಾಪ್ ಮನ್ಪಲಿ ಮಿತ್ ಕೈತ ಸಿಂಬಲ್ ಉಂಡತೆ ಅವೇ ಗೊತ್ತುಲೆ ಬರ್ಪು ತಮ್ಮ ಊಟ ಆಯ್ತಾ ನನ್ನ ಅಕ್ಕ ಊಟ ನಂದು ಆಗಿಲ್ಲವ ಇನ್ನು ಆಗ್ಬೇಕಷ್ಟೇ ನಿಶಾಂತ್ ತಮ್ಮ ಊಟ ಯಾಕೆ ಊಟ ಮಾಡಲ್ಲ ರೀ ಊಟ ಮಾಡಲ್ಲವ ನಾನು ಸ್ವಲ್ಪ ಡೈಟಲ್ಲಿ ಇದ್ದೇನೆ ಬೇಡ ಸ್ವಲ್ಪ ಸಣ್ಣ ಆಗಬೇಕು ಹಾಗೆ ಸ್ವಲ್ಪ ಸಪ್ರ ಆಗಬೇಕಂತೇಳಿ ಊಟ ಮಾಡೋದಿಲ್ಲ ನಾನು ರಾತ್ರಿ ಊಟ ಬಿಡ್ತೇನೆ ಎಂತವ ಮತ್ತೆ ಊಟ ಮಾಡೋದು ಸಾಕಾಗ್ತದೆ ಎಂತಾದ್ರಿ ಸಾಯಂಕಾಲ ಒಂದು ದೋಸೆ ಇತ್ತು ಗೊತ್ತಾಯ್ತಾ ಬೆಳಿಗ್ಗೆದು ನೀರು ದೋಸೆ ಅದೇ ತಿಂದದ್ದ ನಾನು ಸಾಯಂಕಾಲ ಅದು ಹೊಟ್ಟೆ ಸ್ವಲ್ಪ ಗಟ್ಟಿಟ್ಟು ಏನಕ್ಕ ನೀವು ನಿನ್ನೆ ಕಾರ್ನಲ್ಲಿ ಲೈವ್ ಮಾಡಿದ್ರಕ್ಕ ಹೌದು ನಿಶಾಂತ್ ಕಾರಲ್ಲಿ ಲೈವ್ ಮಾಡಿದ್ನ ಮತ್ತೆ ಅಲ್ಲಿ ಬರ್ತ್ಡೇಗೆ ಹೋಗಿದ್ನ ಮತ್ತೆ ಅಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ ಆಯಿತಾ ಸ್ವಲ್ಪ ಕಿರಿಕಿರಿ ಆಯಿತು ಲೈವ್ ಮಾಡುವಾಗ ಹೊರಗಡೆಲ್ಲ ಹೋಗಬಾರ್ದು ಗೊತ್ತಾಯ್ತಾ ನನಗೆ ನಿಮ್ಮ ಹತ್ರ ಎಲ್ಲ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಆಚೆ ಈಚೆ ಜನ ಇರ್ತಾರೆ ನಾವು ಒಂದು ಕಡೆಯಲ್ಲಿ ಕುತ್ಕೊಂಡು ಲೈವ್ ಮಾಡಿದರೆ ಸ್ವಲ್ಪ ಸಮಾಧಾನ ಆಗ್ತದೆ ಶೋಭಕ್ಕ ಊರಿಗೆ ಹೋಗಿ ಊಟ ಮಾಡಬೇಕಲ್ಲ ಅಕ್ಕ ಶೋಭಕ್ಕನ ಊರಿಗೆ ಊಟ ಮಾಡಿ ಶೋಭಾ ವನಿತಾ ನಾನೇ ನಂಬರ್ 1 ನೆಗಡುದಾ ಹೌದವಾ ಹರೀಶ್ ಅವರೇ ಡಬಲ್ ಟ್ಯಾಪ್ ಮಾಡಿ ಚಾನಲ್ಗೆ ಆಗ್ತದೆ ಆಯ್ತಾ ಲೈಕು ವನಿತಕ್ಕ ದಾದಾ ಮೀನು ದಾದಾ ಮೀನು ಕಂತಿದ್ದೆ ವನಿತಾ ತಿಪ್ರೂರಿಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಊಟ ಮಾಡಬೇಕು ಶೋಭಕ್ಕ ತಿಪ್ರೂರ ಹೌದಾ ಟಿಪ್ರೂರ ಅಂದರೆ ನಿಮ್ಮ ಮನೆಗ ಮೌನ ಬಂದಿಲ್ಲ ಅಕ್ಕ ಹೆಂಗ್ ವೆಜ್ ಶೋಭಾಯಿನಿ ಈಗಳ ಮೌನ ಬಂದು ತುಂಬ ಹೊತ್ತಿದ್ಲ ನಾನು ಊಟ ಮಾಡಿ ಬರ್ತೇನೆ ಅಂತ ಹೇಳಿ ಹೋದ್ಲು ಮತ್ತೆ ಸುದ್ದಿಲ್ಲ ಅವಳು ಇರಬೇಕು ಬರ್ತಾಳೆ ಕಾಣಬೇಕು ಮೌನ ಬಂದು ಹೋದ್ಲಂತೆ ನಾಳೆ ಸಂಡೇ ಅಲ್ವಾ ಊರಿಗೆ ಹೋಗ್ತಾ ಇದ್ದೀನಿ ಅಕ್ಕ ಓ ಹೌದಲ್ವಾ ಓ ಹಾಗೆ ಶಿವ ಹಲೋ ಲೈಕ್ ಕೊಡಿ ಆಯ್ತಾ ಎಲ್ಲೇ ಬಿರಿಯಾನಿ ಮಲ್ಪೊಡು ವಾವ್ ಶಿವ ಒಂದು ಲೈಕ್ ಕೊಡಿ ಆಯ್ತಾ ನಾನೇ ನಂಬರ್ 1 ಎಗ್ ಬಿರಿಯಾನಿ ಹೆಂಗೆ ಇಷ್ಟ ಇಜ್ಜಿ ಬಿರಿಯಾನಿ ಬಾ ಎಂತ ಶಿವ ಇದು ನಿಮ್ಮದು
ಶಿವ ಶಿವ ಶಂಭು ಯಾರಿದು? ಇನ್ನೇನ್ ಸಮಾಚಾರಕ್ಕ? ಬಲ ಶೋಭಾ ಇಂಕ ಬಿರಿಯಾನಿ ಬರ್ಚೇನ್ ಗೀ ರೈಸ್ ಕಬಾಬ್ ದಾಲ್ ಈ ತಿತ್ತನಯ್ಯ ಗೀರೆ ಬಿರಿಯಾನಿ ತಿನ್ ಪೂಜಾರಿ ಹೆಂಗೆ ಇಷ್ಟ ಬಿರಿಯಾನಿ ತಿನ್ಪೆ ಆಂಡ ಮಸ್ತ್ ಫೇವ್ರೆಟ್ ಬಿರಿಯಾನಿ ಅದ ಗೀ ರೈಸ್ ಬಂಡ ಮಸ್ತ್ ಇಷ್ಟ ಹೆಂಗೆ ಶೋಕು ತಿನ್ಪೆ. ಊರಲ್ಲಿ ಮಳೆ ಬಂತಕ್ಕ ಶೋಭಕ್ಕ? ಇಲ್ಲವಾ ಇಲ್ಲಿ ಮಳೆನಿಲ್ಲ. ಆಯ ಬ್ಯಾಡ್ ಕಮೆಂಟ್ಸ್ ಮಾಡಿ ಅಂದದು ಏನು ಆಯ್ಗೆ ಮರಲು ಬಲ ಶೋಭಾ ಈ ಉಂಡತ ವನಿತ ಬಲ ಬಲ ಶೋಭಾ ಅನ್ಪಲ್ ಗೊತ್ತುಂಡ ಶೋಭಾ ಮೋಲ್ ಉಡುಪಿಡುಪುನಾಗ ಒಂಜಿ ಪಾತೆರಲ್ಲೇ ಇದುನ ಬಲೆ ಶೋಭಾ ಅಕ್ಕಲ ಬಲೆ 2 ಜನ ನಮ್ಮ ಮೀಟಾಕ ಉಡುಪಿ ಇಂಚಿನ ದೇವಸ್ಥಾನಕ್ಕೆ ಬಲೆ ಇಂಚಿನ ದಿನ ಪತ್ತದ ನೆಂಗು ಗ್ಯಾರೆಟ್ ಬೈದಾಯ್ನಾ. ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಅಕ್ಕ. ಓ ಬೆಂಗಳೂರಿನಲ್ಲಿ ಮಳೆ ಅಂತೆ, ಟ್ರೈನ್ ಕಿರಿಕಿರಿ ಇಲ್ಲಿ. ಎಂತದ ಶೋಭಾ ಇಲ್ಲಿ ಮಳೆ ಇಲ್ಲ ನಮ್ಮಲ್ಲಿ, ನಿಮ್ಮ ಕಡೆ ಉಂಟ? ನಮ್ಮಲ್ಲಿಲ್ಲ. ಬೆಲ್ಲಸೋಬಾ ಇಲ್ಲಿ ಫುಲ್ಲು, ಬೆಲ್ಲಸೋಬಾ ಇಲ್ಲಿ ಫುಲ್ಲು. ಗುಡ್ ನೈಟ್. ಓಕೆ ಓಕೆ ನಾನೇ ನಂಬರ್. ಗುಡ್ ನೈಟ್. ಚಳಿ ಬರ್ಸ ಅಂದು ಕೂಡ ಶಿವನ ಲೈಟ್ ಬಂತಾನೆಯಾ ಚಳಿ ಬರ್ಸಗೆ. ಬಾಯ್ 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 ಆಯ್ತಾ, ಥ್ಯಾಂಕ್ ಯು. ಕ್ವಾಟ್ಲೆ ಕಿಚನ್ ಉಂಡು, ಕ್ವಾಟ್ಲೆ ಒಂಜೇಟು ರಶೀದನ ಕಾಮಿಡಿ ಅಡಿಗೆದ ಇತ್ತೆ. ಓ ಬಾಯ್ 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 ಉಜ್ಜಿಯ ಉಂಡು ಹಾಂ ಇದು ಯಾ పేరుతుంది అంతే ఉండా ಹೊರಗೆ ಅವನು ಕಾಡಿ ಬಕ್ಕಾನ ಬಕ್ಕಾನ. ಎಷ್ಟು ಗಂಟೆಗೆ ಎಂಡ್? ಜನ ಇಲ್ಲ ಅಂದರೆ ನಾನು 10 ಗಂಟೆಗೆ ಎಂಡ್ ಮಾಡ್ತೇನೆ. 10 ಗಂಟೆಗೆ ಎಂಡ್ ಮಾಡ್ತೀನಿ ಸಾಕು. ಇವತ್ತು ಸ್ಯಾಟರ್ಡೆ ಅಲ್ವಾ, ಇನ್ನು ನಾಳೆ ನೋಡ್ಬೇಕು ಎಂತ ಅಂತ. ಎಲ್ಲೇ ಉಂಡಿ ದಾದಪ್ಪನು ಜನ ಇದ್ದಾರೆ. ಎಲ್ಲಿ ಜನ? 4 ಜನ ಇರುವುದು, ಮತ್ತೆ ಶೋಭಾ ಮನೆತಲೇ ಇದ್ದಾರೆ. ಜನ ಇದ್ರೆ ಅಪ್ ಟು ಮಾರ್ನಿಂಗ್. ಜನ ಇದ್ದರೆ ನಾಳೆ ನೋಡಬೇಕು, ಬೆಳಿಗ್ಗೆ ಮಾಡೋಣ ಅಂತ ಇದ್ದೇನೆ. ಬ್ಲಾಗ್ ಮಾಡಬೇಕಂತ ಇದ್ದೇನೆ, ನಾಳೆ ನೋಡಬೇಕು. ಡೇ ಲೈವ್ ಮಾಡಲ್ವಾ? ಅದೇ ಇನ್ನು ಸೋಮವಾರ ದಿವಸದಿಂದ ಡೈಲಿ 2 days ಮಾಡಬೇಕಂತ ಇದ್ದೇನೆ. ಅದೇ ಹೊಸ ಜನ ಡೇಗೆ ಬಂದರೆ ನೈಟ್ಗೆ ಸಹ ಬರ್ತಾರಲ್ವಾ ಹಾಗೆ. ಮತ್ತು ನಂದು ಇವತ್ತು ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಿದೆ ಆಯಿತಾ, ನಾನೇ ನಂಬರ್ 1 ಇವತ್ತು ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಿದೆ. ಏನು ಬ್ಲಾಗು ಹೀಗೆ ಮನೆದು ಏನಾದರೂ ಅಡುಗೆ ಮಾಡೋದು, ಮಾತಾಡೋದು, ಆ ಥರ ನೋಡ್ಬೇಕೆಂತ ಅಂತ. ಗಿರೀಶ್ ಕುಮಾರ್ ಹಾಯ್, ಲೈಕ್ ಕೊಡಿ ಆಯ್ತಾ ಗಿರೀಶ್ ಕುಮಾರ್. ಹ್ಯಾಂಡಿ ಇಜ್ಜಾವಿ ಫುಲ್ ಬಿಸಿ. ಓಕೆ ಶೋಭಾ ಅರ್ಥ ಆಪುಂಡತ ಬೇಜಾದ ಅವಲೆಜ್ ಎಲ್ಲ ಸಂಡೆತೆ ಬಿಸಿ ಇಪ್ಪುಂಡು ಆಯ್ತಾರ. ಒಂದು ವ್ಲಾಗ್ ಚಾಲ್ ಮಂದಿ ಇಪ್ಪೆ ಅಂದೆಲ್ಲ ಏನ್ ಬಿಸಿ ಒಬ್ಬ ಮೊಬೈಲ್ ಅಲೌಡ್ ಇಚ್ಚಿ ಎಮರ್ಜೆನ್ಸಿ ಕಾಲ್ ಆನ್ಲಿ ಅಂದ. ಓಕೆ ಓಕೆ ಎಲ್ಲ ಶೋಭಲ್ಲ ವನಿತೆಲ್ಲ ಬಿಸಿ ಇಪ್ಪಲ್ಲ. ಓಕೆ ಓಕೆ ವನಿತಾ, ಓ ಮಾಡಿ ಮಾಡಿ ಬಿರಿಯಾನಿ ಮಲ್ಪರೆಗ ವನಿತಾಗ ಬಿರಿಯಾನಿ ಮಲ್ಪರೆಗೆ ಮಲ್ಪ
ನನ್ನಾಣೆ ನನ್ನಾಣೆ ಪ್ರೀತಿ ದೇವತೆ ನನ್ನ ನೀನಿಲ್ಲದೆ ಸನಿಹತೆ ಎಂದರೆ ಓ ತೆಲ್ಲಿಕ್ಕಿಲ್ಲ ನಾನು ಮಂಡ ಒಳಗೆ ಬರ್ತೀನಿ, ಇಲ್ಲಿ ಬಂದೆ ಆಯ್ತಾ ಕೂತ್ಕೊಳ್ಳಿಕ್ಕೆ, ಅಲ್ಲಿ ಸಾಕಾಯ್ತು ಕೂತ್ಕೊಂಡು. ಶೋಭಾ ಸನ್ಸ್ಕ್ರೀನಿಯ ಮಾಮ ಇರ್ತದೆ ಹಾಂ ಕೂಗೆ ದಾದಾ ಬರ್ತ್ಡೇ ಪಾರ್ಟಿ ಉಂಡು ಶೋಭಾ ನೈಟ್. ಓ ಅಂಚನಾ ವನಿತಕ್ಕಾಗೆ ಮಗನ ಬರ್ಡೇ ಎಲ್ಲ ಹಚ್ಚಿಯಾನು. ಓಕೆ ಓಕೆ ವನಿತಾ ಡನ್. ಓಕೆ ಲೈಟ್ ಗೊತ್ತಿರ ಶಾಲೆ ಇಂಕ್ ಮುಂಚೆನೇ ಆಯ್ಪಿದೆ ಇಂಕ್ ಮಾಮ ಇರ್ತು ಏನು ಮೋನಿಗೆ ಫೇಸ್ ವಾಶ್ ರೈಸ್ ದ ಪಾಡನು ರೈಸ್ ದ ಮಾಮ ಇರ್ತು ಬೊಕ್ಕ ಕ್ರೀಮು ವಿಟಮಿನ್ ಸಿ ಒಂದೊಂಜಿ 4 ಅನ್ಪೈನ್ ಮಗಲು ಅಡೆ ಇಂಕ ಆತೊಂಜಿ 50% ಇಂಕ ಆತೊಂಜಿ ಎಡ್ಡೆ ಆಪಜಿ ಇಂಕ ಪಾಡ್ದೆ ಕೋಜಿಕೆ ಸಿಡಿ ಕ್ರೀಮ್ ಉಂಡದು ನೈಟ್ಗೆ ಒಕ್ಕ ನೋಡಿ ಇಂಕ್ ಒಂದು ಪೋಡಿ ಅನ್ನ ಒಂಜಿ ಕೇಡು ಮಾತ್ರ ಗೊತ್ತಂಡ ಕೆಪ್ಪೆಡು ಕರ್ಮ ನಾವು ಎಡ್ಡೆಂಡ ಮಾಮ ಎಡ್ತದಕ್ಕಲ್ಲ ಫೇಸ್ ವಾಶ್ ಉಂಡದ ರೈಸ್ದ ಅವು ಎಡ್ಡುಂಡಿಯಾ ಸುಧಾಕರ ಹಾಯ್ ಹೌದಾ ಅದೇ ಹೂ ಮಾಮ ಇರ್ತದ ಮಾಮ ಇರ್ತು ಕಂಡನಿನ ಚಿಕ್ಕಮ್ಮನ ಮಗಲಿನ ಬಾಲ್ಯದ ಶೋಭವು ಅಂದ ಅಂದೆ. ಸುಧಾಕರ ಹಾಯ್ ಪ್ಲೀಸ್ ಸುಧಾಕರ ಒಂದು ಲೈಕ್ ಕೊಡಿ ಆಯ್ತಾ. ಸುಧಾಕರ ಅಂಡಿ ಮೋಹನ್ ಹಾಯ್ ನಮಸ್ತೆ ಉಪ್ಪಳ ಎಂತ ಉಪ್ಪಳವಾ ಮೋಹನ್ ದಾಸ್ ಉಪ್ಪಳನಾ ಮಳೆಯನು ಬರ್ಪುಂಡ ಅರ್ಥ ಆಪುಂಡು ಫೇಸ್ ವಾಶ್ ಉಂಡೆ ಒಲ್ತುರ್ದು ಅಂಗಡಿಡುಂಡು ಯಾಮನ್ ಪೂಜೆ ಅಂಗಡಿ ಫೇಸ್ ವಾಶ್ ಉಂಡಿ ಅವು ಮೆಡಿಕಲ್ ದೆತ್ತ ನೋಡಿಕಲು ಮಾಮ ಇರ್ತಕನ ರೈಸ್ದ ಮೆಡಿಕಲ್ ದೆತ್ತೊನ್ನೆ ಎಡ್ಡೆಂಡು ತಮಿಳ್ ಬರ್ಪುಂಡ ಅರ್ಥ ಆಪುಂಡು ದಾಲ ಯೂಸ್ ಮಲ್ಪುಜಿ ಫೇರ್ ಆ್ಯಂಡ್ ಲವ್ಲಿ ಬುಕ್ಕ ವೈಟೋನ್ ವೈಟೋನು ಪೌಡ್ರ್ ಇಂಕ ವೈಟೋನೆ ದುಮ್ಮುಡು ದಿಂಚಲ ಸುಮಾರು ಒಂಜಿ 2-3 ವರ್ಷ ಅಂಡು ವೈಟೋನ್ ಸ್ಟಾರ್ಟ್ ಮಂತದ್ದು ಇಜ್ಜಿಯ 4-5 ವರ್ಷ ಅಂಡಿಯ ವೈಟೋನು ಅವು ಬುಡ್ದು ಏನು ಪಾನ್ಸ್ ಗಿನ್ಸ್ ಊಲ ಪಾಡುಜಿ ಪೌಡ್ರ್ ಇಂಕ ವೈಟೋನ್ ಆವಡು ಅವು ಇತ್ತಿನ ಮಾತ್ರ ಏನು ಪಾಡು ಏನು ಕಂತೆ ದೀಪೆ ವೈಟ್ ಪೌಡರ್ ಕ್ರೀಮ್ ಅದು ಎಂಚನೆ ಬಣ್ಣು ಒಂದು ಸಾಂಡ ಒಂದು ಸಾಂಡು ಇದು ಲೈಕ್ ಕೊರಿಯಾರಾ ಮಂದಾಸ್ ಮಿತ್ರಜಿ ಲೈಕ್ ಕೊರ್ಲಿ
ವಾ ಮೆಡಿಕಲ್ ಉಂಡು, ಪೂರ ಮೆಡಿಕಲ್ ಉಂಡು, ನಮ್ಮ ಪೂರ ಮೆಡಿಕಲ್ ಉಂಡು. ಆಯಿಷಾ ಹಾಯ್. ಆಯಿಷಾ ಸುಧಾಕರ್ ಪಲ್ಲೆ ಮೆಡಿಕಲ್ ಪೂರ ತಿಕ್ಕುಂಡಿ ಮಾಮಾರ್ತಕಲ್ಲ ಮೆಡಿಕಲ್ ಕೇಂದ್ರ ಕೊರ್ಪೇರು ಯಾನ್ಲ ವೈಟ್ ಒನ್ ಪಾಡುನು ಅಂದ. ಪ್ಲೀಸ್ ಪ್ಲೀಸ್ ಪೇ ಮನಿ ಫಾರ್ ಲೈಕ್ ಮನಿ ಇಜ್ಜವಿ ಖಾಲಿ ಲೈಕ್ ಕೊರ್ನಾಡು ಮನಿ ಇರಲ್ಪ ಲೈಕ್ ಒಂದು ಚಾಟ್ ದೆತೊಲ್ಲೆ ಸೂಪರ್ ಚಾಟ್ ದೆತೊಲ್ಲೆ ಅಂಚ ವನಿತಕ್ಕ ವೈಟ್ ಆತೀನಿ ವೈಟೋನು ಕೆಮಿಕಲ್ ಇಜ್ಜ ಅಂಡ ಮೋನೆಗೆ ಎಡ್ಡೆ ಗ್ಲೋ ಕೊರ್ಪುಂಡವು. ಎನ್ನ ಊರು ಕುಡ್ಲಾಡು. ಹೌ ಟು ಲರ್ನ್ ತುಳು. ಶೋಭು ಕುಡ್ಲಡು ಅಲ್ಪ ಕುಡ್ಲಡು ಒಂಚೂರಿ ಕರ ಒಂದೇ ಕರ 23 ಲೈಕ್ ಥ್ಯಾಂಕ್ ಯು. ಕುಡ್ಲಡು ಒಂದೇ ಕರ. ಸ್ವಲ್ಪ ಪನ್ನಿ ಕುಡ್ಲಡೆ ಕುಡ್ಲ ಬಂಡಿಬೇಕ ಕುಡ್ಲ ಹೆಂಗ್ ಪಂಡ್ರಾಪ್ ಜಿಲ್ಲದ ಅಡ್ರೆಸ್ ಬರ್ತ ಪಂಡ್ರಾಪ್ ನಿಂಕಲ್ಲ ಇವಳಂಚ ಪಂಡ್ರಬಲ್ಲಿ ಕುಡ್ಲ ಬಂಡಿ ಪ್ಲೇಸ್ ಕುಡ್ಲ ಕನ್ನಡ ಚೆಪ್ಪು ಪ್ಲೀಸ್. ಕನ್ನಡ ಮಾತಾಡ್ತಿದ್ದೇನೆ, ನೀವು ಮಾತಾಡ್ತೇನೆ, ನಿಮಗೆಲ್ಲ ಬರ್ತದಲ್ಲ ಭಾಷೆ ಅಲ್ಲ ಅಲ್ಲಮ್ಮ. ಒಂದು ಸಲ ಒಂತೆ ಕಾಸು ಹೆಂಗ್ ಕೊರ್ಲಿ ಬತ್ತಿ ಬುಕ್ಕ ಆ ವನಿತಾ ನಿಕ್ಕು ಕೊರಂದಿನ ಕಾಸು ಹೆಂಗ್ ದಾಯಗ್ ಪಾಲ್ನ ನಿಕ್ಕಿಜ್ಜಂದಿನ ಕಾಸು ಹೆಂಗ್ ದಾದೆಕ್ ಶೋಭ ವನಿತಾ ನಿಕ್ಕೇ ಈಯದಿತ್ತು ನವ ಎನ್ನ ಭಿನ್ನ ಬತ್ತಕ್ಕ ನಿನ್ನ ಒಂದು ಅಕೌಂಟ್ ನಂಬರ್ ಕೋರಿ ಹೆಂಗ್ ನಿನ್ನ ಅಕೌಂಟ್ ನಂಬರ್ ಪಾರ್ದು ಬಿಡ್ಪೆ 10,000 ಬತ್ತಂಡ 5,000 ನಿಕ್ಕ 5,000 ಹೆಂಗ್ ಬೊಕ್ಕ ವಿಶೇಷ ಪನೋಡಿ ಏನಿಕಲ್ಲ ಸುಧಾಕರ್ ಇದನ್ನ ವಿಶೇಷ ಪನೋಡು ಬೊಕ್ಕ ಗಂಟೆ 10 ಬತ್ತನತ್ತ ಶೋಭಾ ಓಕೆ ಅಲ್ಲ ಎಲ್ಲ ಮನ್ಪುಗ ನಾನು ಬಯ್ಯ ಯಾಕೆ ಅಕ್ಕ ಇವತ್ತು ಸ್ವಲ್ಪ ಬೇಜಾರಾಗಿದ್ದೀರಾ? ಇಲ್ಲ ನಿಶಾಂತ್, ಎಲ್ಲಿ ಬೇಜಾರಿಲ್ಲ ಇದಾದ ಮಲ್ತೊಂದಿಲ್ಲ ಯಾನ್ ಕುಲೋದು ಲೈವ್ ಮಲ್ತೊಂದಿಲ್ಲ ಯಾನಿತ್ತ ಕುಲೋ ನಿಕಲೊಟ್ಟಿಗೆ ಲೈವ್ ವಿಡಿಯೋ ಮಂತೋಂದಿಲ್ಲ ಪಾತೇರೊಂದಿಲ್ಲ. ಐ ಕಮ್ ಟು ಬಂಟ್ವಾಲ್ ಬಿಕಾಸ್ ಮೈ ಡಾಟರ್ ಮ್ಯಾರಿಡ್. ಓ ಬಂಟ್ವಾಲನಾ? ಆದರೂ ನೀವೆಲ್ಲ ಇದ್ದೀರಾ? ಇಲ್ಲವಾ ಅದು ಹಾಗೇನೆ ಫಸ್ಟ್ ಸ್ವಲ್ಪ ಒಳ್ಳೆ ಎನರ್ಜಿ ಆಗಿರ್ತೇನೆ ನಾನು ಮಾತಾಡುವಾಗ. ಆಗ ಎಂತ ಆಗ್ತದೆ ಗೊತ್ತುಂಟ, ತುಂಬ ಜನ ಬರ್ತಾರಾ, ಅವರಿಗೆ ಆನ್ಸರ್ ಕೊಡ್ತಾ ಸ್ವಲ್ಪ ಖುಷಿಯಾಗಿರ್ತೇನೆ. ಮತ್ತು ಜನ ಎಲ್ಲ ಬರಲಿಲ್ಲ ಆದರೆ ಈಗನೇ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಡಲ್ ಆಗ್ತದೆ. ಯಾಕೆ ಲೈವಲ್ಲಿ ಬಂದು ನಿಲ್ತಾರೆ ಹೈಡಲ್ಲಿ, ಯಾರು ಕೂಡ ಮೆಸೇಜ್ ಮಾಡಲ್ಲ, ಲೈಕ್ ಕೊಡಲ್ಲ ಅಂತ, ಅದೇ ಥರ ಆಗ್ತದೆ ನಿಲ್ತಾರೆ ಅಲ್ವಾ, ಹಾಗೆ ಮತ್ತೇನಿಲ್ಲ. ಅದಕ್ಕೆ ದಿನ ಸ್ವಲ್ಪ ಬರ್ತಾ ಇರ್ತೇನೆ, ನೋಡಬೇಕು ಇನ್ನು ಬ್ಲಾಗ್ ಮಾಡಬೇಕು ಅಂತ, ಕಂಟಿನ್ಯೂ ಮಾಡಬೇಕು ಬ್ಲಾಗ್ ಅಂತ.
ಹಾಗೆ ಅಲ್ಲಿ ರೈಲ್ಸ್ ಅಂತು ಇದು ಹೊರಗಡೆ, ನಾನು ಒಳಗಡೆ ಇದ್ದೇನೆ. ಊಟ ಆಯ್ತಾ ಮುಂಚೆ ಅದು ನಿಂದು? ಒನಸಾಂಡಿ, ಒನಸಾಂಡಿ, ಬಂಗುಡೆ ಬಂಗುಡೆ. ಡೋಂಟ್ ವರಿ, ಇಟ್ ವಿಲ್ ಓಕೆ. ನಿಮಗೆ ಮೋಹನ್ ದಾಸ್ ಅವರು, ನಿಮಗೆ ಕನ್ನಡ ಬರ್ತದಲ್ಲ, ತುಳು ಕೂಡ ಮಾತಾಡ್ತೀರಲ್ವ ನೀವು? ಬಂಗುಡೆನಾ ಈಗ? ಬಂಗುಡೆ ಬಂಗುಡೆ ಶೋಕಾಪುನದೆ ಬಂಗಡೆ ಕರಿ. ಬಂಗುಡೆ ಫ್ರೈ, ಮಸಾಲ ಫ್ರೈ, ಮಸಾಲ ಚಿಕನ್, ಬಂಗುಡೆ ಮಸಾಲ ಫ್ರೈ. ಎಂಕು ಚೂರು ಕೊರ್ಪಾರ ಕೊರ್ಕೆ ಹಿರೇ ಕೊರದಿನ ಬಂಗುಡೆ ಎಂಕದಾದೇಕು ಕೊರ್ಲೆ ಅಂಡರ್ಸ್ಟ್ಯಾಂಡ್ ತುಳು. ತುಳು ಬರ್ಪುಡಾರೇಗು. ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಶೋಭಾ, ವನಿತಾ, ನಿಶಾಂತ, ಮೌನ, ಹರ್ಷಿ ನಿಗ್ರೆ ಮಾತೆರೆಗ್ಲ ಎನ್ನ ಕಡೆದು ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್.